वक्रतुण्डा महाकाय कोटिसूर्या समप्रभा निर्विघ्नं कुरु मे देवा सर्वकार्येषु सर्वदा. ಸಂಧ್ಯಾ ಶರದ್ ಲೈಕ್, ಥ್ಯಾಂಕ್ ಯು. ಇನ್ ಪ್ಲೀಸ್. ದಾದ್ದೆ ಏನಾಯ್ತು ಸಂಧ್ಯಾ ಸಿಸ್? ಕಾಫಿ ಆಯ್ತಾ ನಿಮ್ದು? ಸೀರೆ ಗೊಂಡೆ ಹಾಕಿ ಆಯ್ತಾ? ಬೇಬಿನೂ ಪನ್ಪುಂಡು ಓ ಬೇಬಿದೆ ದಾದಿ ಬೇಬಾ ಚುಕ್ಕು ಬೇಬಿ ದಾದ ಅಂಡ್ ದಾದ ನೋಗೆ ಏ ಚುಕ್ಕು ಬೇಬಿ ಕನಸೋ ಇದು ನನಸೋ ಇದು ನಾನಿನ್ನನೇ ನೀ ನನ್ನನೇ ಅಂದುಕೊಂಡರೆ ಎಂತ ರೋಮಾಂಚನ ಕನಸೋ ಇದು ನನಸೋ ಇದು ನನ್ನೆದೆಯಲ್ಲಿ ಬಂದ ಮೊದಲ ಸಿಂಚನ ನನ್ನೇ ಅಂದುಕೊಂಡರೆ ಎಂತ ರೋಮಾಂಚನ ಕುಣಿದು ಕುಣಿದು ಬಾರೆ ನಲಿದು ನಲಿದು ಬಾರೆ ಜೀವಕ್ಕೆ ರೆಕ್ಕೆ ತಂದವನೇ ಆನಿಗೇರಿ ಹಾರುವ ಬಾರೋ ಬಲವೇ ವಿಸ್ಮಯ ಬಲವೇ ವಿಸ್ಮಯ ನಿನ್ನ ರೂಪ ಕಂಡು ನಾನು ತನ್ಮಯ ಹುಚ್ಚು ಹುಡುಗ ನೀನು ಬಿಚ್ಚಿ ಹೇಳಲೇನು ಜೀವಕ್ಕೆ ರೆಕ್ಕೆ ತಂದವನೇ ಬಾನಿಗೇರಿ ಹಾರುವ ಬಾರೋ ಬಲವೇ ವಿಸ್ಮಯ ನ್ಯಾಚುರಲ್ ಬಾಕ್ಸ್ ಅವ್ರು ಬಂದ್ರು ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಈವ್ನಿಂಗ್ ಸಿಸ್, ವೆಲ್ಕಮ್ ಟು ಮೈ ಲೈವ್. ವಿನೋದ್ ಶೆಟ್ಟಿ ಅವರು ಬಂದು ಎಂಚ ಉಳ್ಳಾರ್ಕೆ ನೋದಿದ್ದೀರಾ? ಹುಷಾರಲ್ಲ ಈರೆಂಚೊಲ್ಲರ್ ವಿನೋದ್ ಶೆಟ್ಟಿ ಅವರೇ, ನೀವ್ ಹೇಗಿದ್ದೀರಾ? ತುಳು ಅತ್ತೆ, ಓಕೆ ಓಕೆ. ಚಾನಲ್ ಉಂಡೆ ವಿನೋದ್ ಶೆಟ್ಟಿ?
ಚಾನೆಲ್ ಇದೆಯಾ ನಿಮ್ದು? ವಿನೋದ್ ಶೆಟ್ಟಿ ಚಾನೆಲ್ ಉಂಟೆ? ವಿನೋದ್ ಶೆಟ್ಟಿ, ವೆಲ್ಕಮ್ ಟು ಮೈ ಲೈವ್. ಚಾನೆಲ್ ಇಜ್ಜಿ. ಓಕೆ ಓಕೆ, ಸಪೋರ್ಟ್ ಮನ್ಪರುಂಡೆ. ಕಾಫಿ ಆಂಡೆ ವಿನೋದ್ ಶೆಟ್ಟಿ. ಭಾರತಿ ಅವರೇ, ಕಾಫಿ ಆಯ್ತಾ ನಿಮ್ದು? ಇರು ಅಲ್ಪ. ಎಸ್ ಏಪಲ ಮಲ್ಪೆ ಸಪೋರ್ಟ್. ಓಕೆ ಓಕೆ, ಅತ್ಯ ನೀಲಿ ಕೊರ್ರಕೇನಿ ಐಕೇನಿ ಅಂಚ. ಹಾ, ಚಾ ಪರ್ಪುಜಿ ಅಂದೆ. ಓಕೆ ಓಕೆ. ಭಾರತಿ ಅವರ ಎದ್ದೀರಾ? ದ ಸ್ಟೀವ್ ಗೈ, ವೆಲ್ಕಮ್ ಟು ಮೈ ಲೈವ್. ಎನ್ನ ಸುರತ್ಕಲ್ ಸೂರಿಂಜೆ ಅಂದೆ. ಓಕೆ ಓಕೆ. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. स्टीव गाइस, आप इंग्लिश में टाइप कर सकते हैं मैसेज को, इंग्लिश में डाल सकते हैं मैसेज। मुझे आपकी भाषा समझ में नहीं आता है। ಯಾರು ಯಾರಿಗೋ ಎನ್ನೆಂದೆಂದಿಗೋ ಸುಮ್ಮನೆ ಬರ್ತಾರೋ, ದುಃಖ ಸಂತಸ ಉಕ್ಕಿ ಬಂದಾಗ ಕಣ್ಣೀರಿಡ್ತಾರೋ, ಕಂಡೋರ್ಯಾರು ಕಾಣೆ ಬರಹಗಳ ಮಿಸಿ ಮಾತ ಕೇಳೋರ್ಯಾರು. ಮನವೇ ನಿನ್ನೊಲಿದ ಕ್ಷಣದಿಂದಲೇ ಈ ಭೂಮಿ ಬಾನು ಹೊಸದಾಗಿದೆ, ಖುಷಿಯಿಂದ ನೀ ಮನಸ್ಸೆಲ್ಲ ದೂರಾದರೆ ಬೇರೇನೋ ಬೇಕಿಲ್ಲ ನಿಂದಲ್ಲದೆ, ಕುಣಿದು ಕುಣಿದು ಬಾರೆ ನನಿದು ನನಿದು ಬಾರೆ, ಜೀವಕ್ಕೆ ಡಿಕ್ಕಿ ತುಂಬ ಮನೆ ಬಾನಿಗೆ ನೀ ಹಾಡುವ ಬಾರೋ ಬಲದೆ ವಿಸ್ಮಯ. बरसता सावन होगा, ऐसा सुंदर सपना मेरा जीवन होगा, सितारों आंगन होगा।
Sandhya super Panandri. Hi Lavanya. Hi Panandri. Hi Lavanya. Sis, welcome to my live. Like done and done ಅಲ್ಲಿದ್ದಾರೆ. Thank you. Thank you. Supporting ಅಲ್ಲಿದ್ದಾರೆ. Thank you. Thank you Lavanya sis. Thank you so much. This is coffee ಅಂడి. ಕಾಫಿ ಆಯ್ತಾ ನಿಮ್ದು ಲಾವಣ್ಯ ಸಿಸ್? ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ. ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಹಿಂದೆ ತಗೋ ನಾನಿನ್ನನಿ ಬೇರೆ ಮಂತ ಮನಸಾಗಿದೆ. ಆ ಬಾನು ಈ ಭೂಮಿ ನೋಡಿಲ್ಲಿ ಮುಂದಾಗಿದೆ. ಲಾವಣ್ಯ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಲಾವಣ್ಯ, ಥ್ಯಾಂಕ್ ಯು ಸೋ ಮಚ್. ಶ್ರುತಿ ಸೇರಿದೆ ಬಾಳು ಹಿತವಾಗಿದೆ. ಸುರಲೋಕದ ಸುಖ ನಮಗಾಗಿದೆ. ತನು ಕೂಗಿದೆ ಮನ ಹಾಡಿದೆ. ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. Thank you so much, Lavanya. Thank you so much. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಈ ಕಂಗಳ ಗೂಡಿನಲ್ಲಿ ಹೊಸರಾಗದ ಚಿಲುಪಿನಿಯೋ, ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ನನ್ನ ಮೈ ಪುಳಕ, ನೆನಪೆ ನನ್ನ ಮೈ ಜೊಳಗ. ನೆನಪು ಒಂದಿ ಕೊನೆ ತನಕ, ನೆನಪೆ ನನ್ನ ಕನಕನಕ. ಯಾರೋ ಬರೆದೋರು ನನ್ನೆದೆಯ ಲಾಲಿ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ರಂಗೋಲಿ. ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್.
ಕರಾವಳಿ ಪಡೆ ಹಾಯ್ ಹಲೋ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕರಾವಳಿ ಪಡೆ ಅವರೇ ನಮಸ್ತೆ, ವೆಲ್ಕಮ್ ಟು ಮೈ ಲೈವ್. ಹೇಗಿದ್ದೀರಾ ಕರ್ನಾಟಕ? ನಾವು ಸೂಪರ್, ನೀವ್ ಹೇಗಿದ್ದೀರಾ ಕರಾವಳಿಯವರೇ? ಚಾನಲ್ ಉಂಟಾ? ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಚಾನೆಲ್ ಇದೆಯಾ? ಕರಾವಳಿಯವರೇ ನಾನು ಸೂಪರ್ ಇದ್ದೇನೆ. ಚಾನಲ್ ಇದೆಯಾ ನಿಮ್ದು? ಚಾನಲ್ ಇದರಲ್ಲಿ ಇಲ್ಲ. ಓಕೆ ಓಕೆ. ಕಾಜಾ ಅಂತ ಹೇಳ್ತಾರೆ ಹಾಯ್ ಅಂತ ಹೇಳ್ತಾರೆ. ಹಾಯ್ ಕಾಜಾ ಅವರೇ, ವೆಲ್ಕಮ್ ಟು ಮೈ ಲೈವ್. ಲಾವಣ್ಯ ಸಿಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಸ್. ಕನೆಕ್ಟ್ ಡನ್ ಅಂತ. ಥ್ಯಾಂಕ್ ಯು ಸೋ ಮಚ್ ಕರಾವಳಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಹಾಕಿ ಆಯ್ತಾ. ನಾಗೇಶ್ BMS ಬಂದ್ರು, ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ನಾಗೇಶ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಚಾನೆಲ್ ಇದೆಯಾ ನಿಮ್ದು? ಲಾವಣ್ಯ ಅವರು ಸಪೋರ್ಟಿಂಗ್ ಅಲ್ಲಿ ಥ್ಯಾಂಕ್ ಯು ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ರೆ. ಕಾಫಿ ಆಗಿದೆ ನಾಗೇಶ್ ಅವರೇ, ನಿಮ್ದಾಯ್ತಾ ಕಾಫಿ? ಲಾವಣ್ಯ ಅವರು ಸಪೋರ್ಟಿಂಗ್ ಅಲ್ಲಿ ಥ್ಯಾಂಕ್ ಯು ಲಾವಣ್ಯ ಸಿಕ್ಸ್, ಥ್ಯಾಂಕ್ ಯು ಸೋ ಮಚ್. ಲಾವಣ್ಯ ಅವರೇ, ನಿಮ್ದು ಕಾಫಿ ಆಯ್ತಾ? ಮ್ಯೂಟ್ ಅಲ್ಲಿ ಇದ್ದಾರೆ, ಇಲ್ಲಿ ಮ್ಯೂಟ್ ಅಲ್ಲಿ ಇದ್ದೀರಾ ಲಾವಣ್ಯ ಅವರೇ? ಲಾವಣ್ಯ ಸಿಸ್ ನೀವು ಮ್ಯೂಟ್ ಅಲ್ಲಿ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ಇನ್ಸ್ಪೈರಿಂಗ್ ಅವ್ರು ಬಂದ್ರು, ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ಶಾಲಿನಿ ಸಿಸ್, ಕೆಂಚೊಲ್ಲ ಕರಾವಳಿ ಫ್ಯಾನ್ಸ್, ಇದು ನಿಮ್ ಚಾನಲ್? ಓಕೆ ಓಕೆ. ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಶಾಲಿನಿ ಸಿಸ್ ಕಾಫಿ ಅಂಡೆ. ಶಾಲಿನಿ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಶಾಲಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಯಾನ ಸೂಪರ್ ಈರು ಯಾನ ಸೂಪರ್ ಉಳ್ಳೆ ಕನೆಕ್ಟ್ ಡನ್ ಅಂತ ಹೇಳಿದ್ರೆ. ಥ್ಯಾಂಕ್ ಯು ಸೋ ಮಚ್. ಒಂದು ವಿಡಿಯೋಗೆ ಕಮೆಂಟ್ ಹಾಕಿ ಆಯ್ತಾ ಕರಾವಳಿ ಅವರೇ, ವಿಡಿಯೋ ಕಮೆಂಟ್ ಹಾಕಿ. ನಾಗೇಶ್ ಅವರು ಸೂಪರ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ನಾಗೇಶ್ ಅವರೇ. ಆಂಡಿ ನಾಂಡೆ ಆ ಎನ್ನಾಂಡಿ ಶಾಲಿನಿ ಸೀಸ್ ಬೇಲೆ ಬತ್ತಿನೆತ್ತೆ. ನಿಮಗೆ 2 ಗಿಫ್ಟ್ ಕೊಟ್ಟೆ. ಓಕೆ ಓಕೆ, ನಾನು ಒಂದೇ ಕೊಡುದು ಆಯ್ತಾ ಗಿಫ್ಟ್, ನನ್ನ ಹತ್ರ ಒಂದೇ ಗಿಫ್ಟ್ ಇರುದು. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. ಕರಾವಳಿ ಅವರಿಗೆ ಗಿಫ್ಟ್ ಇದನ್ನು ಚೆಕ್ ಮಾಡಿ ನಮಗೂ ಕೊಡಿ ಅಂತ ಹೇಳ್ತಾ ಇದ್ದಾರೆ ನಾಗೇಶ್ ಅವರು. ಯಾರೇ ಗಿಫ್ಟ್ ಕೊಟ್ಟರು ಕಮೆಂಟ್ ಹಾಕಿ ಬಿಡಿ, ಮತ್ತೆ ರಿಟರ್ನ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಓಕೆ ನೋಡಿ ಕರಾವಳಿ ಅವರೇ, ನಿಮ್ಗೆ ನಾಗೇಶ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ಅವರಿಗೆ ಕೂಡ ಚೆಕ್ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇದ್ದೀರಲ್ಲ ಕರಾವಳಿ ಅವರೇ? ಇನ್ಸ್ಪೈರಿಂಗ್ ಅವರು ಎಲ್ಲಿದ್ದಾರೆ? ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರಾ? ಹೋಗಿ ಬನ್ನಿ.
ಪಿನ್ ಐಡಿಗೆ ಕೂಡ ಕನೆಕ್ಟ್ ಆಗಿ ಆಯ್ತಾ. ಕನೆಕ್ಟ್ ಆಗುವವರು ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ ಅವರು ಕೂಡ ಪಿನ್ ಐಡಿಗೆ ಕನೆಕ್ಟ್ ಆಗಿ, ಸಂಧ್ಯಾ ಶರದ್ ಬ್ಲಾಗ್ಸ್ಗೆ ಕನೆಕ್ಟ್ ಆಗಿ ಅವ್ರು ಮತ್ತೆ ರಿಟರ್ನ್ ಮಾಡ್ತಾರೆ ನಿಮ್ಗೆ. ಬಾಳಲ್ಲಿ ನೀ ಬರೆದೆ ಹೊಸ ಪ್ರೇಮ ಕಾದಂಬರಿ, ಶ್ರುತಿ ಸೇರಿದೆ ಬಾಳು ಹಿತವಾಗಿದೆ, ಸುರಲೋಕದ ಸುಖ ನಮಗಾಗಿದೆ, ತನು ಕೂಗಿದೆ ಮನ ಹಾಡಿದೆ. ಲಾವಣ್ಯ ಸಿಸ್ ಅವರು ಕರಾವಳಿಗೆ ಇದ್ದಾರೆ ನೋಡಿ, ಮತ್ತೆ ರಿಟರ್ನ್ ಮಾಡಿ ಆಯ್ತು. ಅವರಿಗೆ ವಿದ್ರೆ ಅವರಿಗೆ ರಿಟರ್ನ್ ಮಾಡಿ. ಸೂಪರ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಚಂದಿರನಿಲ್ಲದ ಆವಾನಿನಲ್ಲಿ ಎಬ್ಬರಾಗನೆ ದಾದಿ ಕೂಡ ಎಬ್ಬರಾಗನೆ ಕೂಡ ಸೂಪರ್ ಕೊರೋದಿಲ್ಲ ಹೆಂಗ್ ಗೋವಂದಿ ಗೊತ್ತಾ ಬುಜ್ಜಿ. ಅವ್ರು ನಿಮ್ಗೆ ಕನೆಕ್ಟ್ ಆಗ್ತಾರಂತೆ. ಪ್ರಕೃತಿ ಸಿಸ್ ಬಂದ್ರು, ಹಾಯ್ ಅಂತ ಹೇಳಿದ್ರೆ. ಹಾಯ್ ಸಿಸ್, ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಜಗಣ್ಣ ವೆಲ್ಕಮ್ ಟು ಮೈ ಲೈವ್. ಪ್ರಕೃತಿ ಸಿಸ್ ವೆಲ್ಕಮ್ ಟು ಮೈ ಲೈವ್. ಮತ್ತೆ ಯಾರಿದ್ದಾರೆ ಇಲ್ಲಿ? ನನಗೆ ಬಂದಿಲ್ಲ, ನೀವು ಯಾವ ವಿಡಿಯೋಗೂ ಕಮೆಂಟ್ ಹಾಕಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನೋಡಿ ನಾಗೇಶ್ ಅವರೇ ಮತ್ತೆ ಲಾವಣ್ಯ ಅವರೇ, ಅವರದ್ದು ಯಾವ ವಿಡಿಯೋಗೆ ನೀವು ಕಮೆಂಟ್ ಹಾಕಿದ್ದೀರಾ ಅಂತ ಹೇಳ್ಬೇಕಂತೆ. ಅವರಿಗೆ ಬಂದಿಲ್ಲ ಅಂತೆ. ಏನಾಗಲಿ ಮುಂದೆ ಸೌಮ್ಯ, ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಅದೌದು, ಬಯಸಿದ್ದೆ ಯಾವುದು ಸಿಗುದಿಲ್ಲ ಅಲ್ಲ. ಲೈಕ್ ಡನ್ ಅಂತ ಹೇಳಿದೆ. ಥ್ಯಾಂಕ್ ಯು TV17 ಬಂದ್ರು. ಪ್ರಕೃತಿ ಥ್ಯಾಂಕ್ ಯು. ಅತ್ತೆ ಹಾಯ್ ಅಂತಾರೆ. ಆಯ್ತು 17 ಎಲ್ಲಿಗೆ ಹೋದದ್ದು 17? ಇಷ್ಟು ದಿನ ಆಯ್ತು ಬರದೆ. ಲಾವಣ್ಯ ನಾಗೇಶ್ ಆಲ್ರೆಡಿ, ನಾಗೇಶ್ BMS ಆಲ್ರೆಡಿ ರನ್ ಆಗಿದೆ ಅಂತೆ. ಲಾವಣ್ಯ ಸಿಸ್ ನಿಮ್ಗೆ ಕೊಟ್ಟಿದ್ದಾರೆ ಅಂತಾರೆ. ಲೈಕ್ ಡಮಾರ್, ಎಸ್. ರವಿ ಕುಲಾಲ್ ಅವರು ಹಾಯ್ ಅಕ್ಕ ಅಂತ ಹೇಳಿದ್ರೆ. ಹಾಯ್ ರವಿ ಅವರು, ವೆಲ್ಕಮ್ ಟು ಮೈ ಲೈವ್. ಪ್ರಕೃತಿ ಅವರು ಸರಿಯಾಗಿ ಕನೆಕ್ಟ್ ಆದರೆ 5 ಗಿಫ್ಟ್ ನಾನೇ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ನೋಡಿ ಅಪ್ಪ, ಎಲ್ಲರೂ ಕೇಳ್ರಿ. ಕರಾವಳಿ ಫ್ಯಾನ್ಸ್ ಅವರಿಗೆ ಸರಿಯಾಗಿ ಕನೆಕ್ಟ್ ಆಗ್ಬೇಕಂತೆ. ಸರಿಯಾಗಿ ಕನೆಕ್ಟ್ ಆದ್ರೆ ಅವರು ನಿಮಗೆ 5 ಗಿಫ್ಟ್ ಕೊಡ್ತಾರಂತೆ. ಪ್ರಕೃತಿ ವಿಲೇಜ್ ಚಾನಲ್ ಪ್ರಕೃತಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಶ್ರೀ ಅತ್ತೆ ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. TV17 ಕಾಫಿ ಆಗಿದೆ ನಂದು, ನಿಂದಾಯ್ತಾ? ಸೂಪರ್ ಅಂತ ಹೇಳ್ತಾರೆ ನಾಗೇಶ್ BMS ಅವರು. ನೋಡಿ ಕರಾವಳಿ ಅವರಿಗೆ ನೋಡಿ ಕೊಡಿ, ಅವರಿಗೆ ವಿಡಿಯೋಗೆ ಕಮೆಂಟ್ ಹಾಕಿ ಕೊಡಿ. ಕನೆಕ್ಟ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಕೃತಿ. ಲಾವಣ್ಯ ಅವರು ಹಾಯ್ TV17 ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿ ಅವರು ಟಿ ಅಂತ ಬರೆದಿದ್ದಾರೆ. ಟಿವಿಗೆ ಹಾಯ್ ಹೇಳಿರ್ಬೋದಲ್ವಾ ಪ್ರಕೃತಿ ಅವರೇ. ಕನೆಕ್ಟ್ ಗಮನದ ಸಪೋರ್ಟಿಂಗ್ ಅಲ್ಲಿದ್ದಾರೆ. PK ಅತ್ತೆ ಹಾಯ್ ಅಂತ ಹೇಳ್ತಿದ್ದಾರೆ. ಜಗ್ಗು ಚಾನಲ್ ಅವರು ಲೈಕ್ ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಜಗ್ಗಣ್ಣ. ಥ್ಯಾಂಕ್ ಯು ಸೋ ಮಚ್ ಜಗಣ್ಣ, ಲೈಕ್ ಕೊಡ್ತೀನಿ. ಗುಡ್. PK ಅತ್ತೆ ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ. TV17 ಲಾವಣ್ಯ ಗುಡ್ ಅಂತ ಹೇಳ್ತಾ ಇದ್ದಾರೆ. ಸಮೀರ್ ಸುಲ್ತಾನ್ ಕಬೂತರ್ ಅವರು ಹಲೋ ಅಂತ ಹೇಳ್ತಾರೆ. ಹಾಯ್ ಸುಲ್ತಾನ್ ಅವರೇ, ವೆಲ್ಕಮ್ ಟು ಮೈ ಲೈವ್. ನಂದು ಆಯ್ತು ಶ್ರೀ ಅತ್ತೆ. समीर जी हमारा भाषा तुलु है, मुझे हिंदी थोड़ा थोड़ा आता है. आपको समझ में नहीं आएगा तुलु. ಅತ್ತೆ ನಂಗೆ ಗಿಫ್ಟ್ ಬೇಡ ಪ್ಲೀಸ್. ನಿಂಗೆ ಗಿಫ್ಟ್ ಬೇಡವಾ? ಓಕೆ ಗುಡ್ ಅಂತ ಹೇಳ್ತಾ ಇದ್ರೆ. ನಾವು ಲಾವಣ್ಯ ಸಪೋರ್ಟಿಂಗ್ ಅಂತ. ಲಾವಣ್ಯ ಅತ್ತೆ ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ. आपकी भाषा समझ में नहीं आता है ಅಂತ ಹೇಳ್ತಿದ್ದಾರೆ. ಈ ರೈಸ್ ಯಾರಿಯೇ ಏ ದಾದಿ ದಾಯ ರೈಸುನು ಯಾಂದಾಯ ರೈಸುನು ಕರಾವಳಿ ಫ್ಯಾನ್ಸ್ ದಾಯಿ ರೈಸುನು ದಾದಾಂಡ್. ಲಾವಣ್ಯ ಸಿಸ್ ಕಾಫಿ ಆಯ್ತಾ TV17 ಅಂತ ಕೇಳ್ತಾ ಇದ್ದಾರೆ. ನೋಡಿ ಲಾವಣ್ಯ ಸಿಸ್ TV17 ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ.
ಹಿಂದಿ ಸೂಪರ್. ಎಂಚಿನ ಹಿಂದಿ ಅರ್ಧಂಬರ್ಧ ಹಿಂದಿ ಮಾತಾಡ್ನಿ ಅನ್ಕೊಂಡ ರೈಸ್ ಯಾರಿಗೆ ಐಟು ದಾದ ರೈಸ್ ಹೆಂಗ್ ಗೊತ್ತಾವುಜಿ ಕರಾವಳಿದಾರ ಅರ್ಧಂಬರ್ಧ ಹಿಂದಿ ಪಾತೇರಿ ನಾನು ಹೆಂಗ್ ಚೂರು ಗೊತ್ತು ಚೂರು ಚೂರು ಗೊತ್ತು ನಾತೆ. ಲಾವಣ್ಯ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಕರಾವಳಿಯವರೇ, ನಿಮ್ಮ ವಿಡಿಯೋದಲ್ಲಿ ಕೊಳಲು ನಾದ ಕೇಳ್ತಾ ಇದ್ರೆ ಅಲ್ಲೇ ಇರಬೇಕು ಅನಿಸುತ್ತದೆ ಅಂತ ನಮ್ಮ ನಾಗೇಶ್ BMS ಅವರು ಹೇಳ್ತಾ ಇದ್ದಾರೆ. ನೋಡಿ ಕರಾವಳಿಯವರೇ, ನಾಗೇಶ್ BMS ಅವರು ನಿಮ್ಮ ಕೊಳಲು ವಾದನಕ್ಕೆ ವಿಡಿಯೋಗೆ ಕಮೆಂಟ್ ಹಾಕಿದ್ದಾರೆ ಅಂತ ಆಯ್ತಾ. ಶ್ರೀಯತ್ತೆ ಗುಜರಾತಿಂದ ಬಂದು ನನ್ನ ಯಾರು ಕಳ್ಳ ಗೋವಿಂದ ಎಂತ ಈರು ಭಯಂಕರ ಹಿಂದಿ ವಾ ನಮ್ನೆ ಹಿಂದಿ ಈರು ಮಕ್ಕಳು ಮಲ್ಪಚ್ಚಿ ಮಾರ್ರೆ ಕರಾವಳಿದ್ದಾರೆ ಪೊಕ್ಕಳಿ ಜಿಲ್ಲಲ್ಲ. ಅತ್ತೆ ಪ್ಲೀಸ್ ಸಾಂಗ್ ಆಡಿ. ಯಾವ ಸಾಂಗ್? ರಾಜೇಶ್ ಫಿಕ್ಸ್ ನಂಗ ದಾವಣಿಲಿ ಮಸ್ತಾಗಿ ಕಾಣಿಸ್ತಿ ಲಾವಣ್ಯ. ಹೌದಾ? ಆ ಸಾಂಗ್ ನನಗೆ ಗೊತ್ತಿಲ್ಲವ. ಲಂಗ ದಾವಣಿಯಲ್ಲಿ ಬಾಳು ಬೆಳಗೊಂದಿ ಅವ್ರದ್ದು ಸಾಂಗ್ ಅಲ್ಲ, ಅದು ಗೊತ್ತಿಲ್ಲ. ರೋಲ್ ನಂಬರ್ 13 ಪ್ರೆಸೆಂಟ್ ಅಂತ ಹೇಳ್ತದೆ ರಾಜೇಶ್ ಅವರು. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡುತ್ತಿರೋದಕ್ಕೆ. ವೆಲ್ಕಮ್ ಟು ಮೈ ಲೈವ್. ಯಾವ ಸಾಂಗ? ರಾಗ ಇನ್ನು ಬರ್ಬೋದು, ಈಗ ಸ್ವಲ್ಪ ಹೊತ್ತಿನಲ್ಲಿ ಬರ್ಬೋದು, ರೀ ಎಂಟ್ರಿ ಕೊಡ್ಬೋದು ಸಂಧ್ಯಾ ಅವರು. ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ ನಾಗೇಶ್ BMS ಅವರು, ಸಪೋರ್ಟಿಂಗ್ ಅಲ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಜಗ್ಗು ಅಣ್ಣೆ ಬಂದಲ್ಲಿ ಸೂಪರ್ ಜಗಣ್ಣ ಚಾಂಡೆ ಪಕ್ಕ ದಾದ ಸ್ಪೆಷಲ್ ಇನಿ ಜಗ್ಗಣ್ಣ. ಅತ್ತೆ ನಿಮ್ಗೆ ಸಿಂಗರ್ ಆಗಿ ಚಾನ್ಸ್ ಕೊಡ್ತೇನೆ ನಾನು. ಆಯ್ತು TV17, ನಾನು ಸಿಂಗರ್ ಆಗ್ತೇನೆ. ನಿನ್ ಸ್ಟುಡಿಯೋ ಓಪನ್ ಮಾಡು ಬೇಗ ಒಂದು, ಆಯ್ತಾ? ನಾನು ಬಂದು ಹಾಡ್ತೇನೆ, ಮತ್ತೆ ಕೇಳ್ಬೇಕಾಗ್ತದೆ ಅತ್ತೆ ಆಡಿದ್ದನ್ನು. ನೀವು ಈಗ ಕೊಟ್ಟಿದ್ದು ನಾಗೇಶ್ ಅವರೇ ನಾನು ನೋಡಿದೆ. ನೀವು ಈಗ ಕೊಟ್ಟಿದ್ದು ನಾಗೇಶ್ ಅವರೇ ನಾನು ನೋಡಿದೆ. ನೋಡಿದ್ರಂತೆ ಕರಾವಳಿ ಅವರು, ಮತ್ತೆ ರಿಟರ್ನ್ ಮಾಡ್ತಾರೆ ಅಲ್ವಾ ಕರಾವಳಿ ಅವರೇ? ಅದು ಕೆಲವೊಂದ್ಸಲ ಏನ್ ಗೊತ್ತಾ, ನಮ್ಮ ವಿಡಿಯೋಗೆ ಮೆಸೇಜ್ ಕಮೆಂಟ್ ಆಗ್ತೇವಲ್ಲ, ಅದು ಶೋ ಆಗುದಿಲ್ಲ. ನಾನು ಒಂದೊಂದ್ಸಲ ಹಾಗೇವೇ ಮಾಡ್ತೇನೆ, ಮತ್ತೆ ಪುನಃ ಹೋಗಿ ನೋಡ್ತೇನೆ. ನೋಡುವಾಗ ಅಲ್ಲಿ ಕಮೆಂಟ್ ಇರುದಿಲ್ಲ, ಮತ್ತೆ ನಾನು ಎಡಿಟಿಂಗ್ ಕೊಟ್ಟು ಬರುದಲ್ಲಿ ಎರಡೆರಡು ಸಲ ಕಮೆಂಟ್ ಹಾಕಿ ಬರುದಲ್ಲಿ. ತುಂಬಾ ಧನ್ಯವಾದಗಳು ಕರಾವಳಿ ಅವರೇ ಅಂತ ಹೇಳ್ತಾ ಇದ್ದಾರೆ ನಾಗೇಶ್ BMS ಅವರು. ನಾಗೇಶ್ ಅವರೇ, ನಿಮ್ದು ಊರು ಯಾವುದು? BMS ಅಂತ ಇಟ್ರಲ್ಲ, ಹೆಸರಿಟ್ಟಿದ್ದಾರಲ್ಲ, ಅದಕ್ಕೆ ಕೇಳಿದ್ದು. BMS ಅಂದ್ರೆ ಏನು? ಲಾವಣ್ಯ ಸಮೀರ್ ಸುಲ್ತಾನ್ ಡನ್ ಅಂತ ಹೇಳ್ತಾರೆ. ಸಮೀರ್ ಸುಲ್ತಾನ್ ಪೋಯರ ಅಂದಿ ಅಕ್ಕಳು ಕೊರ್ಪೇರು ದಾದೆ ಗೊತ್ತಿನ ಲಾವಣ್ಯ ಸಿಸ್ ಏನು ಗೊತ್ತಾ, ಅವರಿಗೆ ನೀವು ವಿಡಿಯೋಗೆ ಇಲ್ಲದಿದ್ರೆ ಶಾರ್ಟ್ಗೆ ಅವರದ್ದು ಕಮೆಂಟ್ ಹಾಕ್ಬೇಕು. ಅವರಿಗೆ ಶೋ ಆದ್ರೆ ಸಮೀರ್ ಅವರು ಖಂಡಿತ ಕೊಡ್ತಾರೆ. ನಾನು ಕೂಡ ಆಗ ಕನೆಕ್ಟ್ ಆಗಿದ್ದೆ ಅವರಿಗೆ. ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶ್ರೀರಾಮ ಜಯ ರಾಮ. ಜಗ್ಗಣ್ಣೆ ಬರೋದಿಲ್ಲ. ಅತ್ತೆ ನೀವು ಖುಷಿಯಾಗಿರಿ ಪ್ಲೀಸ್. ಹೌದು 70, ನಾನೀಗ ಖುಷಿಯಾಗಿದ್ದೇನೆ. ನಾಗೇಶ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಸಂಧ್ಯಾ ಸಿಸ್ ಬಂದು ನೋಡು, ಸಂಧ್ಯಾ ಅತ್ತೆ ಬಂದ್ರು. ಓಕೆ ಓಕೆ, ಬೆಸ್ಟ್ ಆಫ್ ಕನ್ನಯ್ಯ ಅವರು ಬಂದು ಬ್ಲೂ ಕೋಡಿಯ. ಓಕೆ ಓಕೆ, ಶ್ರೀರಾಮ ಜಯರಾಮ ಅಂತ ನಮ್ಮ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಜಗನ್ನಾಥ್, ಥ್ಯಾಂಕ್ ಯು ಥ್ಯಾಂಕ್ ಯು. ನಂದು ಮೈಸೂರು. ಓಕೆ ಓಕೆ, ನನ್ಗೂ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಅವರು. ಸಂಧ್ಯಾ ನೀವು ಕನೆಕ್ಟ್ ಆಗ್ಬೇಕು, ಕರಾವಳಿ ಅವರು ಇದ್ದಾರಲ್ಲ ಅವರಿಗೆ ಕನೆಕ್ಟ್ ಆಗಿ. ಮತ್ತೆ ಇಲ್ಲಿ ಅವರು ಇನ್ನೊಂದು ಐಡಿಯಲ್ಲಿ ಬಂದಿದ್ದಾರೆ ಕರಾವಳಿ ಅವರು, ನೋಡಿ ಯಾರಿಗೆಲ್ಲ ಬೇಕು ಕನೆಕ್ಟ್ ಆಗಿ. ಬೆಸ್ಟ್ ಆಫ್ ಕನಯ್ಯ ಅಂತ ಐಡಿಯಲ್ಲಿ ಬಂದಿದ್ದಾರೆ ನೋಡಿ, ಕರಾವಳಿ ಅವರೇ, ಅವರಿಗೆ ಕನೆಕ್ಟ್ ಆಗಿ ಕೊಡ್ತಾರೆ. ಮಾತ್ರ ಕಮೆಂಟ್ ಹಾಕಿ. ಶ್ರೀಲೀಲಾ ಕುಟುಂಬ ಹಾಯ್ ಹಾಯ್ ಅಂತ ಹೇಳ್ತಾ ಇದ್ದಾರೆ, ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಕಮೆಂಟ್ ಹಾಕಿ ಎಲ್ಲರೂ. TVC ಅತ್ತೆ ಅದೇ ಖುಷಿಗೆ ಒಂದು ಸಾಂಗ್ ಆಡಿ. ಯಾವ್ದು ಸಾಂಗ್ ಆಡ್ಬೇಕಂತ ನೆನಪೆ ಬರುವುದಿಲ್ಲವಾ? ಯಾವ್ದು ಆಡ್ಬೇಕು? ಮುಲ್ಪ ಅತ್ತೆ ಖುಷಿಯಾಗಿರಿ ಪನ್ಪೆ ಬೇತೆ ಕಡಿಟ ಅತ್ತೆ ಅತ್ತೆ ಬಂದು ಬುಲಿಪಾವೆ. ಇದಾದ ಏರ್ ಬುಲಿಪಾಯರು
ನಾಗೇಶ್ ಕನೆಕ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಾಗೇಶ್ ಅವರೇ, BMS ನಾಗೇಶ್ ಅವರೇ ನೋಡಿ, ಬೆಸ್ಟ್ ಆಫ್ ಕಣೆ ಅವರೆಲ್ಲ, ಅವರು ಕರಾವಳಿ ಅವರೇ, ಅದೇ ಐಡಿ, ಇನ್ನೊಂದು ಐಡಿಯಲ್ಲಿ ಬಂದದವರು, ಅವ್ರು ನಿಮ್ಗೆ ಕನೆಕ್ಟ್ ಆಗಿದ್ದಾರೆ ಅಂತ ಆಯ್ತಾ. ಕುಡ್ಲ ಸ್ಕ್ವಾಡ್ 153 ಅವ್ರು ಬಂದ್ರು. ನಾನು ಕರಾವಳಿ ಅಂತ ಹೇಳ್ತಾ ಇದ್ರು. ನೀವು ಕರಾವಳಿಯವರೇ, 5 ಐಡಿಯಲ್ಲಿ ಬರ್ತೇನೆ ಅಂತ ಹೇಳಿದಲ್ಲ. ಓಕೆ ಓಕೆ, ಕೊಟ್ಟಿದ್ದೇನೆ ನೋಡಿ ನೋಡಿ. ಕುಡ್ಲ ಸ್ಕ್ವಾಡ್ ಅವರಿಗೆ ಕೂಡ ಕನೆಕ್ಟ್ ಆಗಿ ಆಯ್ತಾ. ಹೋಗಿ ಕಮೆಂಟ್, ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಆಯ್ತಾ. 17 ಇದ್ಯಾ, ಹೋದ್ಯಾ 17 ಎಲ್ಲಿ? ಸಂಗೀತಕ್ಕ, ನಾನು ನಿಮಗೆ ಕನೆಕ್ಟ್ ಆಗಿಲ್ಲ, ಇವಾಗ ಕನೆಕ್ಟ್ ಆಗಿ. ಓಕೆ ನಾಗೇಶ್ BMS ಅವರೇ, ನೀವು ಕನೆಕ್ಟ್ ಆಗಿ ವಿಡಿಯೋಗೆ ಕಮೆಂಟ್ ಹಾಕಿ ಆಯ್ತಾ. ಕಮೆಂಟ್ ಶೋ ಆದ್ರೆ ನಾನು ಕೂಡ ಕನೆಕ್ಟ್ ಆಗ್ತೇನೆ. ಓಕೆ. ಎಲ್ಲಾ ಕರಾವಳಿಯವರು, ನಾವು ಸಮುದ್ರದವರ. ನೀನ್ ಯಾವ ಊರ? TV17. ಓ ದೇವ. ನಾಗೇಶ್ ಕನೆಕ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಕುಡ್ಲಾ ಸ್ಕ್ವಾಡ್ ನೋಡಿ, ನಾಗೇಶ್ ಅವರೇ, ಕುಡ್ಲಾ ಸ್ಕ್ವಾಡ್ ಅವ್ರು ನಿಮ್ಗೆ ಕೊಟ್ಟಿದ್ದಾರೆ ಇನ್ನೊಂದು ಗಿಫ್ಟ್. ಅತ್ತೆ ಇದ್ದೇನೆ ಅಂತ ಹೇಳಿದ್ದಾರೆ. ಹೌದಾ, ಇದ್ದೀಯಾ? ಮತ್ತೆ ಯಾವ್ದು ಸಾಂಗ್ ಅಂತ ಹೇಳಲೇ ಇಲ್ಲವಾ? ಈಶ್ವರ್ ಅಪ್ಡೇಟ್ಸ್ ಅವ್ರು ಬಂದ್ರು, ಹಾಯ್ ಅಂತ ಹೇಳ್ತಾರೆ. ಹಾಯ್ ಈಶ್ವರ್, ವೆಲ್ಕಮ್ ಟು ಮೈ ಲೈವ್. ಬಾನಿಂದ ಬಾ ಚಂದಿರ, ಮರ್ಲಿನ್ ತುಳುನಾಡು ಬ್ಲೂ. बागो अम्मा ಅಂತ ಹೇಳ್ತಾರೆ. ईश्वर जी, मुझे आपका भाषा समझ में नहीं आता है ईश्वर जी, हिंदी आता है आपको? हिंदी आता है तो हिंदी में ಮೆಸೇಜ್ डालो. ನಾನು ಕರಾವಳಿ. ಓಕೆ ಓಕೆ, ಗೊತ್ತಾಯ್ತು ನೋಡಿ. ಕರಾವಳಿ ಅವರು 5 ಐಡಿಯಿಂದ ಬಂದಿದ್ದಾರೆ. ಎಲ್ಲರವರಿಗೆ ಕನೆಕ್ಟ್ ಆಗಿ ಅವ್ರು ಮತ್ತೆ ರಿಟರ್ನ್ ಮಾಡ್ತಾರೆ ಆಯ್ತಾ. ಕಮೆಂಟ್ ಹಾಕಿ ಮಾತ್ರ. ओके ओके, कैसे है? ठीक हूँ ईश्वर जी, आप कैसे हो? ಅವು ಪೊಂಜೋಗ ನಿಮಗೆ ಸಮಸ್ಯೆ ಪೊಂಜೋ ಆಯ್ತ ಕಂಡೆ ನಂಗೆ ಸಮಸ್ಯೆ ಆಂಡ ಬುಲಿ ಬುಲಿ ಜೈಟಿಡ್ ಮತ್ತೆ ಸಮಸ್ಯೆ ಬಂದಾಗ ಬುಲಿ ಬುಲು ದಾದಿ ಚಕ್ಕಂಡು ಒಂದು ದಾದಾಂಡ್ ಒಂದು ದಾದಿ ಸಪೋರ್ಟ್ ಮೆಸೇಜ್. ಶ್ರೀ ಅತ್ತೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಿದ್ರೆ ಥ್ಯಾಂಕ್ ಯು 17. ಅದೆಲ್ಲ 25ಗೆ ಇಟ್ಕೋ ಆಯ್ತಾ, ಬರ್ತ್ಡೇದೆಲ್ಲ ಅದೆಲ್ಲ ಅಲ್ಲಿ ಇರ್ಲಿ. ಈಗ ನನ್ನ ಬರ್ತ್ಡೇ ಅಲ್ಲ, ಈಗ ನಾನು ನಿಂಗೆ ಸೇಮ್ ಟು ಹೇಳ್ಬೇಕಾಗ್ತದೆ, ಇಲ್ಲದೆ ದಿನಾಲು ಬರ್ತ್ಡೇ ಮಾಡ್ತೀಯ ನೀನು ನಂದು. ಮತ್ತೆ ಇಲ್ಲವಾ, TV17 ಸ್ವಲ್ಪ ನಂಗೆ ಬರುವುದಿಲ್ಲ ಅಲ್ಲ, ನೀನು ಹೇಳಿಕೊಡು ಆಯ್ತಾ, ತಪ್ಪಾದ್ರೆ ಹೇಳಿಕೊಡು ಹಿಂದಿ ಆಯ್ತಾ. ಓ ದೇವಾ. ಕನ್ನಡ ಆಯೇಗ ಸಂಗೀತ ಆಯೇಗ ಆದ್ರೆ ಬೋಲಿಯೇ ईश्वर जी, कन्नड़ बोलिए. आपको कन्नड़ आता है तो कन्नड़ा में बोलिए, हिंदी आता है तो हिंदी में बोलिए, हिंदी में मैसेज कीजिए. ಸಂಗೀತಕ್ಕ, ನಾನು 3 ಶಾರ್ಟ್ ವಿಡಿಯೋ ಕಮೆಂಟ್. ಓಕೆ ಓಕೆ, ಥ್ಯಾಂಕ್ ಯು. ನಾನು ಕೂಡ ಮತ್ತೆ ಕನೆಕ್ಟ್ ಆಗ್ತೇನೆ. ಓಕೆ. ಸಪೋರ್ಟ್ ಅತ್ತೆ ನಿಜ ನಾವು ಬೇತೆಲ್ ಏರ್ ಜಗಣ ಏರ್ ಪಲ್ಲೆಗೆ ತಿನಿ ಸಪೋರ್ಟ್ ಮೆಸೇಜ್ ಓದೊಚ್ಚಿ ಬಣ್ಣೊಂದು. ಓಕೆ ಓಕೆ, ಸಪೋರ್ಟ್ ಮೆಸೇಜ್. ಓಕೆ ಓಕೆ. ಕರಾವಳಿಯವರೇ, ಕರಾವಳಿ. ಅಯ್ಯೋ ದೇವರೇ, ಮತ್ತನೆ ತೂಲೆ ಬಂದ ನೋಡಿ. ಹೆಂಚಿನ ಊಟ ನಂಗೆ ಗೊತ್ತಲ್ಲ. ನಾನು ನಿಮ್ಮೂರಲ್ಲಿ ಇದ್ದೇನೆ. ಹೌದಾ, ಓಕೆ ಓಕೆ. ಕೇಸರಿ ಅವರು ಬಂದ್ರು, ಹಾಯ್ ಅಂತ ಹೇಳಿದ್ರೆ. ಹಾಯ್ ಕೇಸರಿ, ವೆಲ್ಕಮ್ ಟು ಮೈ ಲೈವ್. ಅತ್ತೆ ಯಾಕೆ ಕೋಪ ಬಂದದ್ದ? TV17 ಕೋಪ ಯಾಕೆ? ಕಣ್ಣೆಲ್ಲ ಕೆಂಪಾಗಿ ಹೋಗಿದೆ. ಮುನ್ಪು ಉಂಡವು ಜನ ದಾದೆ ಜಗನ್ ಇಂಕ್ ಅಂದಾಜಿ ಪನ್ನೆನೆ ಅಂದಾಜಿ ಇಂಕ್ ಪಾರ್ಟಿ ಬೇಕು. ಯಾಕೆ ಪಾರ್ಟಿ? ಯಾವ ಪಾರ್ಟಿಯಾ? ಏಕೆ ಪಾರ್ಟಿ? ಕೇಸರಿ ಅವ್ರದ್ದು ಸಪೋರ್ಟ್ ಐಡಿನಾ?
ಗೊತ್ತಿಲ್ಲ, ಪಾರ್ಟಿ ಬೇಕು ಅಷ್ಟೇ. ಪಾರ್ಟಿ ಯಾಕೆ? ಪಾರ್ಟಿ ನಾನು ಎಲ್ಲಿಂದ ಪಾರ್ಟಿ ಕೊಡುದಪ್ಪ ಇವರಿಗೆಲ್ಲ? ಕೊಡುವ ಕೊಡುವ, ಪಾರ್ಟಿ ಕೊಡುವ. ಓಕೆ, ಸಮಾಧಾನ ಸಮಾಧಾನ. ನಾಗೇಶ್ ಅವರೇ ಕನೆಕ್ಟ್ ಡನ್. 5 ಗಿಫ್ಟ್ ಕೊಟ್ಟೆ ನೋಡಿ ಅಂತ ಹೇಳ್ತಾ ಇದ್ದಾರೆ ಕರಾವಳಿ ಅವರು. ನೋಡಿ ನಾಗೇಶ್ ಅವರು ಇದ್ದೀರಾ? ನಿಮ್ಗೆ ಕರಾವಳಿ ಅವರು 5 ಗಿಫ್ಟ್ ಕೊಟ್ರಂತೆ. 5ಕ್ಕೆ 5 ಫ್ರೀ. ನಾನು ಹೋಗ್ತೇನೆ. ಯಾಕೆ TV17 ಕೋಪದಲ್ಲಿ ಇದ್ದೀರಾ? ಏನಾಯ್ತು TV17? TV17 ಅಲ್ಲವ, TV17 ಬರ್ತ್ಡೇ ಅಲ್ಲವಾ? ಬರ್ತ್ಡೇ ಆಗುವಾಗ ಕೊಡುವ. ಕರಾವಳಿ ಜಿ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೆ. ನನಗೆ ಪ್ಲೀಸ್ ಗಿಫ್ಟ್ ಬೇಡ. ಗಿಫ್ಟ್ ಬೇಡವಾ? ಓಕೆ ಓಕೆ, ಗಿಫ್ಟ್ ಬೇಡ. ಓಕೆ, TV17ಗೆ ಗಿಫ್ಟ್ ಬೇಡ ಅಂತೆ. ಯಾಕೆ ಗಿಫ್ಟ್ ಬೇಡ? ಇಲ್ಲ ಚಾನಲ್ ಇಲ್ವಾ TV17? ಈರೆನ ಹಿಂದಿ ಸೂಪರ್ ಉಂಡು ಒಂಜಿ ಹಿಂದಿ ಸೂಪರ್ ಉಂಡು ಬರ್ಬೇಕು. ಒಂಜಿ ಹಿಂದಿ ಸೂಪರ್ ಇಜ್ಜು ಬರ್ಬೇಕು. ಎಂಕೇನಂದು ಗೊತ್ತ? ಯಾರು ಪಾತಿರ್ರು ಹೆಂಗ್ ಗೊತ್ತಿತ್ತಿನ ಅದು ಪಾತಿರ್ನು ಆತೆ. ನಾಗೇಶ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಾಗೇಶ್ ಅವರೇ. ಮಾನವನಾಗಿ ಹುಟ್ಟಿದ್ಮೇಲೆ ಏನೇನ್ ಕಂಡೆ, ಸಾಯೋ ತನಕ ಸಂಸಾರದೊಳಗೆ ಕಂಡ ಗುಂಡು, ಹಿಡ್ಕೊಂಡು ಹೋಗೋದೆಲ್ಲ ಸತ್ತಾಗ್ ಬಂಡಿ, ನೋಡು ಜೋಗಾದ್ ಗುಂಡಿ. ನಾಗೇಶ್ ಅವರು ಸಪೋರ್ಟಿಂಗ್ ಅಲ್ಲಿ. ಥ್ಯಾಂಕ್ ಯು ನಾಗೇಶ್ ಅವರು, ಥ್ಯಾಂಕ್ ಯು. ಜಗ್ಗಣ್ಣ ಸಪೋರ್ಟಿಂಗ್ ಮೆಸೇಜಾ? ಓಕೆ ಓಕೆ ಜಗ್ಗಣ್ಣ, ಓಕೆ ಕೂಡ ತಿಳಿಪೀರು. ಚಾನಲ್ ಇದೆ ಆದ್ರೆ ಗಿಫ್ಟ್ ಬೇಡ ಪ್ಲೀಸ್ ಅಂತೆ. ಓಕೆ, ನಮ್ಮ TV17ಗೆ ಗಿಫ್ಟ್ ಬೇಡ ಅಂತೆ. ಲೈಕ್ ಡನ್ ಅಂತ ಹೇಳ್ತಾರೆ. ಕುಡ್ನಾ ಸ್ಕ್ವಾಡ್ ಅವರು ಬಂದ್ರು, ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಸಂಧ್ಯಾ ಶರದ್ ಅವರು ಸೂಪರ್ ಅಂತ ಹೇಳ್ತಿದ್ದಾರೆ. ಸಂಧ್ಯಾ ಶರದ್ ಅವರು ಲೈಕ್ ಅಂತ ಹೇಳ್ತಿದ್ದಾರೆ, ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು. ಲೈಕ್ ಇತ್ತೆ ಕೊಡ್ತೀನ ಸಂಧ್ಯಾ. ಅಣ್ಣಪ್ಪಣಿ ಅವರು ಲೈಕ್ ಡನ್ ಅಂತ ಹೇಳ್ತಾರೆ. ತುಳು ನಮ್ಮ ಭಾಷೆ, ಪ್ರೀತಿಯ ಭಾಷೆ, ಆದ್ರೆ ನನಗೆ ರಿಟರ್ನ್ ಮಾತಾಡಲು ಬರುದಿಲ್ಲ. ಹೌದಾ ನಾಗೇಶ್ ಅವರೇ? ತುಳು ಬರ್ತದೆ ನಿಮ್ಗೆ, ರಿಟರ್ನ್ ಮಾತಾಡ್ಲಿಕ್ಕೆ ಮಾತ್ರ ಬರುದಿಲ್ಲ ಅಲ್ಲ? ಸಂಗೀತಕ್ಕ ಕಾಫಿ ಆಂಡೆ ಬಂದಕ್ಕೆ ಏನಂದ್ರೆ ಅನ್ನಿ ಕಾಫಿ ಆಂಡ್ ಅನ್ನಿ ಇರ್ನಾಂಡೆ. ಒಪ್ಪ ಹೌದವಾ? TV17 ಯಾವಾಗ? ಸಂಧ್ಯಾ ಅಕ್ಕ ಕಾಫಿ ಆಂಡಿಗೆ ಏನಂದಿಲ್ಲ ರನ್ನಿ. ಎಂಕ್ ಅರ್ಥ ಆವುಜಿ ಜಗನ್ ಎಂಕ್ ದಾದಂದೆ ಅರ್ಥ ಆಯ್ಜಿನ ಮೆಸೇಜ್. ಇರು ಕನ್ನಡ ಪಾಡ್ಲೆ, ಕನ್ನಡ ಸಂಜೆ ನಿಕ್ಕರ್ತಾಂಡ ಆನ ಮೆಸೇಜ್. ಥ್ಯಾಂಕ್ ಯು. ಓಕೆ ಇಜ್ಜಿ ನಾನು ಓದುದು ಜಿ. ನಾನು ಎನ್ನತ್ತಿಗೆ ಓದಿಯ ಯಾರು ಸತ್ಯ ಬನ್ನೋದಿಲ್ಲ. ಎಂಕ್ ದಾದಂದೆ ಗೊತ್ತಾಪುಜಿ ಮನೆದಿ. ನನಗೆ ಬೇಕು ಅಂತ ಹೇಳ್ತಾ ಇದ್ರೆ ಎಂತ ಬೇಕು ಕರಾವಳಿ ಫ್ಯಾನ್ಸ್ ಅವರೇ? ನಿಮ್ಗೆ ಗಿಫ್ಟ್ ಬೇಕಾ? ಗಿಫ್ಟ್ ಕೊಡಿ ಆಯ್ತಾ? ಕರಾವಳಿ ಫ್ಯಾನ್ಸ್ ಅವರಿಗೆ ಗಿಫ್ಟ್ ಕೊಡಿ, ಅವರು ರಿಟರ್ನ್ ಮಾಡ್ತಾರೆ. ಅನ್ನಪ್ಪಣ್ಣಿ ಅವರೇ, ನೀವು ಕರಾವಳಿ ಫ್ಯಾನ್ಸ್ ಅವರಿಗೆ ಗಿಫ್ಟ್ ಕೊಟ್ಟು ಬಿಡಿ, ಅವರು ರಿಟರ್ನ್ ಮಾಡ್ತಾರೆ. ಅನ್ನಪ್ಪಣ್ಣಿ ಅವರು ಸೂಪರ್ ಮೆಸೇಜ್ ಅಲ್ಲಿದ್ದಾರೆ, ಸಪೋರ್ಟ್ ಮೆಸೇಜ್ ಅಲ್ಲಿದ್ದಾರೆ. ಈಗ ಎಲ್ಲ ಮೆಸೇಜ್ ಕೊಚ್ಚಿಕೊಂಡು ಹೋಗ್ತಾ ಇದೆ, ನೀರಲ್ಲಿ ಹೋಯ್ತು ಎಲ್ಲ ಮೆಸೇಜ್. ಅಣ್ಣಪ್ಪ ಅವರ ಮೆಸೇಜ್ ನ ಮುಂದೆ ಯಾವುದಿಲ್ಲ ನೋಡಿ, ಯಾವ ಮೆಸೇಜ್ ಇಲ್ಲ, ಎಲ್ಲ ಹೋಯ್ತು. ಎಲ್ಲಿದ್ದೀರಾ? ಬೇಗ ಕಮೆಂಟ್ ಹಾಕಿ. ತಂಗಾಳಿ ಎಲ್ಲಿಂದ ಬೀಸುವೆ, ಸಂಗಾತಿ ಕಣ್ಸೋಕಿ ಬೋಡುವೆ, ಸ್ಪಷ್ಟವಾಗಿ ಕಾಣಿಸದೆ. ಹೃದಯದ ಒಳಗೆ ಹೃದಯವಿದೆ, ಹೃದಯವು ಕಾವ್ಯ ಬರೆಯುತ್ತಿದೆ. ಯಾವುದು ಈ ಹೃದಯ, ಯಾವುದು ಈ ಹೃದಯ? ಅಣ್ಣಪ್ಪ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮತ್ತೆ ಎಲ್ಲರೂ ಎಲ್ಲಿ ಹೋದ್ರು? ಕಮೆಂಟ್ ಹಾಕೋರು ಯಾರಿಲ್ಲ.
ಈ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾಗೆಜ್ಜೆ. ಪಂಚವರ್ಣದ ಮನಸ್ಸೆ ಮನಸ್ಸೆ ಎಂತ ಮನಸ್ಸೆ ಮನಸ್ಸೆ ಎಡೆ ಮನಸ್ಸೆ ಮನಸ್ಸಿನಿಂದಲೇ ನೀ ಮನಸ್ಸು ಮಾಡಿದೆ ಯಾವ ಮನಸ್ಸಿಗೆ ನೀ ಮನಸ್ಸು ಮಾಡಿದೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಮನಸ್ಸು ಕೊಟ್ಟು ಮಧುರ ಮನಸ್ಸಿಗೆ ಮನಸ್ಸು ಕೊಟ್ಟು ಮನಸ್ಸನ್ನೇ ತೊರೆದು ಬಿಟ್ಟೆಯ ಮನಸ್ಸು ಮನಸ್ಸು ಎಂತ ಮನಸ್ಸು ಮನಸ್ಸು ಮನಸ್ಸು. ಓ ದೇವರೇ, ಎಷ್ಟು ಅಕ್ಕ ನನ್ನ ಚಾನಲ್ಗೆ ಭೇಟಿ ಕೊಡಿ ಅಂತ ಹೇಳ್ತಾರೆ. ನೀವು ಕಮೆಂಟ್ ಹಾಕಿ ಕರಾವಳಿಯವರೇ ನನ್ನ ಚಾನಲ್ಗೆ ಹೋಗಿ, ಮತ್ತೆ ನಾನು ಭೇಟಿ ಕೊಡ್ತೇನೆ ನಿಮ್ಮ ಚಾನಲ್ನ, ಆಯ್ತಾ. ನೇಮ್ ನಿಮ್ ಲೈವ್ಗೆ ಬರೋದು ನಿಮ್ ಲೈವಿಗೆ ಬರೋದು ವೇಸ್ಟ್, ಮೆಸೇಜ್ ರಿಪ್ಲೈ ಮಾಡಲ್ಲ. ಹೌದಾ? ಅಲ್ಲ ಮರೆ ಮೆಸೇಜ್ ಸ್ಟಾಪ್ ಆದ್ರೆ ಏನ್ ಮಾಡುದು ಸವಿತಾ ಅವರೇ? ಎಲ್ಲಿಂದ ರಿಪ್ಲೈ ಕೊಡುದು ಮೆಸೇಜಿಗೆ? ಸವಿತಾ ಅವರು ಯಾಕೆ ಅಂತ ಕೇಳ್ತಾ ಇದ್ದೆ, ಪುನಃ ನೀವೇ ಕೇಳುದ ಯಾಕೆ? TV17 ಅತ್ತೆ ಅಂತ ಕರ್ತದೆ. ಎಂತ ಅತ್ತೆ? ಇಲ್ಲಿ ಮೆಸೇಜ್ ಸ್ಟಾಪ್ ಆಗಿದೆ, ಅತ್ತೆ ಇಲ್ಲಿ ಬೆಚ್ಚದಲ್ಲಿದ್ದಾಳೆ. HK Dream Vlogs ಅವ್ರು ಬಂದು ಹಾಯ್ ಅಂತೇಳಿ 17 ಡನ್ ಅಂತೇಳಿ HK Dreams Vlog ಕನೆಕ್ಟ್ ಆಗಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸವಿತಾ ಅವರು ಸಾಂಗ್ ಆಮೇಲೆ ಹಾಡಿ ಫಸ್ಟ್ ರಿಪ್ಲೈ ಮಾಡಿ. ಎಷ್ಟು ನೋಡಿ ಸವಿತಾ ಅವರೇ, ನಮ್ಗೆ ಮೆಸೇಜ್ ಇಲ್ಲಿ ಶೋ ಆದ್ರೆ ಮಾತ್ರ ನಾವು ಮೆಸೇಜ್ ಇದು ಮಾಡುದು, ಓದುದು. ನಮ್ಗೆ ಶೋ ಆಗದಿದ್ರೆ ಎಲ್ಲಿಂದ ಓದುದು? ಯಾವ್ದಾದ್ರು ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ, ಆಗ ಶೋ ಆಗುದಿಲ್ಲ ಮೆಸೇಜ್. ನೀವು ಲೈವ್ ಮಾಡ್ತೀರಾ? ನೀವು ಲೈವ್ ಮಾಡಿ, ಆಗ ನಿಮ್ಗೆ ಗೊತ್ತಾಗ್ತದೆ, ಆಯ್ತಾ ಸವಿತಾ ಅವರೇ. HK Dream Vlogs ಕನೆಕ್ಟ್ ಆಗಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ HK Vlogs ಅವರು ವೆಲ್ಕಮ್ ಟು ಮೈ ಲೈವ್. ಮನಸ್ಸಿನ ನ್ಯಾಯಾಲಯದಲ್ಲಿ ಓಕೆ ಓಕೆ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಅತ್ತೆ ಮಾತಾಡಿ, ಇಲ್ಲಾಂದ್ರೆ ನಾನು ಹೋಗ್ತೇನೆ. ಎಂತ 17 ಇಲ್ಲಿ ಮೆಸೇಜ್ ಕಾಣುದಿಲ್ಲ, ಈಗ ಬಂದದಷ್ಟೇ ಮೆಸೇಜ್ ಎಲ್ಲ. ಮಾತಾಡ್ತೀನಿ ಎಂತ ಮಾತಾಡುದು? HK ಅವರು ಫುಲ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು HK ಅವರೇ. ಅತ್ತೆ ಅಂತ ಕೋಪದಲ್ಲಿದ್ದಾರೆ 17 ಅವರು. ಪ್ರಕೃತಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಅಣ್ಣಪ್ಪ ಅನ್ನಿ ಸವಿತಾ ಅಣ್ಣಪ್ಪ ಈರೊಂಜಿ ಮೆಸೇಜ್ ಪಾಡ್ನಿ ಉದ್ದೋಗು ವಾ ಮೆಸೇಜ್ ಪೂರ ಮೆಸೇಜ್ ಸ್ಟಾಪ್ ಆಯ್ನೆನ್ನ ಗೊತ್ತುಂಡೆ ಅಣ್ಣಪ್ಪ. ಅವು ಲಾಸ್ಟ್ ಮೆಸೇಜ್ ಮಾಡೋಡಿ ರವಿ ನಾತ್ ಮಲವಲ್ಲ ಸವಿತಾ ತೂಲೆ ಸವಿತನೇ ಹೆಂಗ್ ತೆರೋದಿಲ್ಲ. ಸವಿತನೇ ಬೈತಾ ಇದ್ದಾರೆ ನನಗೆ ನೋಡಿ. ಸವಿತಾ ಸಿಸ್ ಬೈಬೇಡಿ ಆಯ್ತಾ. ಅತ್ತೆ ನಂಗೆ ಕೋಪ ಬಂದು ನಾನು ಹೋಗ್ತೇನೆ. ನಿಲ್ಲ 17 ಎಲ್ಲಿಗೆ ಹೋಗುದು? ಮೆಸೇಜ್ ಈಗ ಶೋ ಆಗ್ತಾ ಇದೆ. ಹೌದಾ? ಓಕೆ ಮ್ಯಾಮ್, ನನಗೆ ಗೊತ್ತಿರ್ಲಿಲ್ಲ. ಹೌದು ಸವಿತಾ ಸಿಸ್, ಕೆಲವೊಂದ್ಸಲ ನಾವು ಉಂಟಲ್ಲ ನಮ್ಗೆ ಕೋಪ ಬರ್ತದೆ ಬೇಗ, ಆದ್ರೆ ಕೆಲವೊಂದ್ಸಲ ನಮ್ಗೆ ಇಲ್ಲಿ ಏನಾಗ್ತದೆ ಅಂದ್ರೆ ಲೈವ್ ಮಾಡುವವರಿಗೆ ಮೆಸೇಜ್ ಕಾಣಿಸುದಿಲ್ಲ. ನಾನು ಸುಮ್ಮನಿದ್ದೆ, ನಾನು ಆಡ್ತಾ ಇದ್ದೆ, ಮೆಸೇಜ್ ಇಲ್ಲ. ಅಣ್ಣಪ್ಪಣ್ಣಿ ಅವ್ರದ್ದು ಫುಲ್ ಸಪೋರ್ಟಿಂಗ್ ಮೆಸೇಜ್ ಬಂತು ನನಗೆ. ಅದ ನಂತರ ಯಾವ ಮೆಸೇಜ್ ಇಲ್ಲ. ಬೊಳ್ಳದಲ್ಲಿ ಕೊಚ್ಚಿಕೊಂಡಾಗ ಎಲ್ಲ ಹೋಯ್ತು, ಗೊತ್ತುಂಟಾ? ನಿಮ್ಗೆ ಬೇಜಾರಾಯ್ತು, ಏನ್ ಮಾಡುದು ಹೇಳಿ ಸವಿತಾ ಅವರೇ? ನೀವು ಲೈವ್ ಮಾಡಿ, ಆಗ ನಿಮ್ಗೆ ಗೊತ್ತಾಗ್ತದೆ. ಹೌದು, ನನಗೆ ಗೊತ್ತಾಯ್ತು ನೀವು ಲೈವ್ ಮಾಡುದಿಲ್ಲ, ಹಾಗೆ ನಿಮ್ಗೆ ಇದು ಪ್ರಾಬ್ಲಮ್ ಏನು ಅಂತ ಗೊತ್ತಾಗುದಿಲ್ಲ ಅದಕ್ಕೆ. ಓಕೆ ಲೈವ್ ಮಾಡಿ, ಆಗ ಗೊತ್ತಾಗ್ತದೆ ಆಯ್ತಾ ಸವಿತಾ ಸಿಸ್, ಬೇಜಾರು ಮಾಡಬೇಡಿ. ಸಾರಿ, ನಂದು ಮೆಸೇಜ್ ಶೋ ಆಗ್ಲಿಲ್ಲ, ಹಾಗೆ ನಿಮ್ಗೆ ಓದ್ಲಿಕ್ಕೆ ಆಗ್ಲಿಲ್ಲ ಆಯ್ತಾ ಸವಿತಾ ಅವರೇ, ಬೇಜಾರು ಮಾಡಬೇಡಿ. ನಿಮ್ಮ ಚಾನೆಲ್ಗೆ ಹೋಗಿ ಕಮೆಂಟ್ ಆಗಿದೆ. ಓಕೆ ಕರಾವಳಿ ಅವರೇ, ನೀವು ಎಷ್ಟು ಐಡಿಯಲ್ಲಿ ಬೇಕಾದ್ರೂ ಕಮೆಂಟ್ ಹಾಕಿ, ನಾನು ಮತ್ತೆ ನಿಮ್ಮನ್ನು ನೋಡ್ತೇನೆ ಆಯ್ತಾ. ವಿಡಿಯೋ ನೋಡಿ ಕಮೆಂಟ್ ಆಗ್ತೇನೆ. ನನಗೆ ಕೂಡ ನೋಡ್ಬೇಕಲ್ಲ ಎಷ್ಟು ಉಂಟು, ಎಷ್ಟು ಬಂದಿದೆ ಅಂತ. ನನಗೆ
ನೀವು ನಗ್ತೀರಾ, ನಾನು ಹೋಗ್ತೀನಿ. ಓಕೆ ಟಿವಿ 70 ನಗುದು ಬೇಡವಾ? ಓಕೆ, ಇಲ್ಲ ಸಿಸ್ಟರ್. ಇಲ್ಲ ಸವಿತಾ ಅವ್ರೆ, ಬೇಜಾರು ಮಾಡ್ಬೇಡಿ ಆಯ್ತಾ, ಅದು ಮೆಸೇಜ್ ನನ್ಗೆ ಕಾಣಲಿಲ್ಲ, ಬೇಜಾರು ಮಾಡ್ಬೇಡಿ ಆಯ್ತಾ. ಓಕೆ ಓಕೆ, ಆರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸವಿತಾ ಸಿಸ್. ಎಂತ 17, ಎಂತ ಬೇಜಾರಾಯ್ತು, ಏನಾಯ್ತು ಹೇಳ, ಈಗ ಹೇಳು, ಮೆಸೇಜ್ ಎಲ್ಲ ಖಾಲಿ. ಕವನ ಲೈಫ್ ಸ್ಟೈಲ್ ಅವ್ರು ಬಂದ್ರು, ವೆಲ್ಕಮ್ ಟು ಕವನ ಸಿಸ್, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕವನ ಸಿಸ್ ಇನ್ನೊಂದು ಕಮೆಂಟ್ ಹಾಕಿ ನೋಡುವ. ಕವನ ಸಿಸ್ ಹಾಯ್ ಅಂತ, ಹಾಯ್ ಕವನ ಸಿಸ್, ವೆಲ್ಕಮ್ ಟು ಮೈ ಲೈವ್. ಕಾಫಿ ಆಯ್ತಾ ನಿಮ್ದು? ಸವಿತಾ ಸಿಸ್ಟರ್ ನೋಡಿ, ಕವನ ಸಿಸ್ಟರ್ ಇದ್ದಾರೆ, ಕನೆಕ್ಟ್ ಆಗಿ. ಮತ್ತೆ ಕೂಡ ಕನೆಕ್ಟ್ ಆಗಿ, ಕರಾವಳಿ ಫ್ಯಾನ್ಸ್ ಇದ್ದಾರಲ್ಲ ಅವರಿಗೆ ಕನೆಕ್ಟ್ ಆಗಿ ಸವಿತಾ ಸಿಸ್, ಅವರು ನಿಮ್ಗೆ ರಿಟರ್ನ್ ಮಾಡ್ತಾರೆ ಆಯ್ತಾ. ಮಾತ್ರ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಬಿಡಿ ಆಯ್ತಾ, ಅವರ ಚಾನೆಲ್ಗೆ ಹೋಗಿ. ಕಮೆಂಟ್ ಹಾಕದಿದ್ರೆ ರಿಟರ್ನ್ ಮಾಡುದಿಲ್ಲ ಯಾರು ಕೂಡ. ಇಲ್ಲವಾ, ನನ್ಗೆ ಬೇಜಾರಿಲ್ಲವಾ. ಟಿವಿ 17 ನಾನ್ ನಗ್ತಾ ಇರ್ತೇನೆ, ಬೇಜಾರಾದ್ರೆ ನಿನ್ಗೆ ಗೊತ್ತುಂಟಲ್ಲ ಮೊನ್ನೆ ಬೇಜಾರಾಗಿದ್ದು ಹೇಗೆ ಆಯ್ತು ಅಂತ. ಅದೊಂದು ವಿಷಯದಲ್ಲಿ ಮಾತ್ರ ನಾನು ನೆನಪಾದ್ರೆ ತುಂಬಾ ಬೇಜಾರಾಗ್ತೇನೆಯ, ಇಲ್ಲದಿದ್ರೆ ಹೀಗೆ ಮಾತಾಡ್ತಾ ಇರ್ತೇನೆ ಆಯ್ತಾ. ಕುಡ್ಲ ಸ್ಕ್ವಾಡ್, ಅಂದು ಪುಷ್ಪಕ್ಕ, ಹಿರೇನ ಪಾತೆರ, ಸತ್ಯ ಪುಷ್ಪಕ್ಕ, ಹೌದು ಹೌದು. ಲೈಕ್ ಅಂತ, ಯಾರು ಪುಷ್ಪಕ್ಕ ಇದ್ದಾರೆ ಇಲ್ಲಿ? ನಾನು ಆ ಪುಷ್ಪಕ್ಕ ಅಂದ್ರೆ ಅನ್ನಪ್ಪ. ನೀವು ಲೈಕ್ ಥ್ಯಾಂಕ್ ಯು ಅಣ್ಣಪ್ಪ ಅವರೇ, ಅವರಿಗೆ ಆಗಿದ್ದೀನಿ ಮೊನ್ನೆ. ಹೌದಾ, ಓಕೆ ಓಕೆ. ಬೇರೆ ಯಾರಾದ್ರೂ ಇದ್ರೆ ನೋಡಿ. ಅನ್ನಪ್ಪನಿ ಕಾಫಿ ಆಯ್ತಾ ಸಂಗೀತಕ್ಕ? ಕಾಫಿ ದಾಂಡಿಯೇ ಕಾಫಿ ಅದು ಖರ ಒಂದು ಬರ್ತೀನಿ ಅನ್ನ ಮೂಜರೆ ಕಾತನಿ ಚಾ. ಮತ್ತೆ ನೀವು ಮಾತಾಡಬೇಕತ್ತೆ, ಈಗ ಮಾತಾಡ್ತಾ ಇದ್ದೀನಲ್ಲ 17 ಮತ್ತೆ ಎಂತ ಮಾಡುದು, ನಾನು ಮಾತಾಡ್ತಾ ಇದ್ದೇನೆ. ಮಾತೇನಲ್ಲ, ಕಾಫಿ ಹಣ ಅಂತ ಕೇಳ್ತದೆ ಎಲ್ಲರೂ. ಅವರೇ ಡನ್ ಅಂತ ಹೇಳ್ತಾ ಇದ್ದಾರೆ, ರಿಟರ್ನ್ ಮಾಡಿ ನೀವು ಪ್ಲೀಸ್ ಅಂತ. ನೋಡಿ ಅಣ್ಣಪ್ಪ ಅವರೇ, ನಿಮ್ಗೆ ಕವನ ಸಿಸ್ಕೋ ಗಿಫ್ಟ್ ಕೊಟ್ಟಿದ್ದಾರೆ ಅಂತ, ರಿಟರ್ನ್ ಮಾಡಿ ಆಯ್ತಾ. ಅನ್ನಪ್ಪ ಅನ್ನಿ ಮಾತೆಲ್ಲ ಕಾಫಿ ಹಣ್ಣಿಗೆ, ಹೌದು ಹೌದು ಅಂತ ಹೇಳ್ತಾ ಇದ್ರೆ ಕರಾವಳಿ ಅವರು. ನಿಮ್ ವಾಯ್ಸ್ ಸೂಪರ್ ಅಂತ. ಥ್ಯಾಂಕ್ ಯು 17. ಕಮೆಂಟ್ ಹಾಕಿದ್ಮೇಲೆ ನಾನು ಗಿಫ್ಟ್ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಿಮ್ಮ ಕಮೆಂಟ್ ಶೋ ಆದ್ರೆ ಅಣ್ಣಪ್ಪ ಅವರು ಖಂಡಿತ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಕಾಫಿ ಎಲ್ಲಿಂದ ಕೊಡುದು ನಾನು? ನನ್ಗೆ ಕಾಫಿ ಯಾವಾಗ ಆಗಿದೆ ಗೊತ್ತಾ? ಈಗ ಕಾಫಿ ಆಗಿ ನಿಂತ, ಇನ್ನು ಕಾಫಿ ಮಾಡ್ಬೇಕು. ಕಾಫಿ ಎಲ್ಲ 3:30ಗೆ ಆಗಿದೆ. ಕಾಲೇಜ್ ಇಲ್ವಾ ಇವತ್ತಿರ್ಲಿಲ್ವಾ? ಸವಿತಾ ರಾಜು ಅವ್ರು ಬಂದ್ರು, ಹಾಯ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಟು ಮೈ ಲೈವ್ ಸವಿತಾ ಅವರೇ. ಸವಿತಾ ರಾಜು, ವೆಲ್ಕಮ್ ಟು ಮೈ ಲೈವ್. HK ಅವರು ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ, ಅವರಿಗೆ ಕನೆಕ್ಟ್ ಆಗಿ. HK ಅವರಿಗೆ ವಿಡಿಯೋಗೆ ಕಮೆಂಟ್ ಮಾಡಿ ಆಯ್ತಾ. HK ಅವರದ್ದು ಕನೆಕ್ಟ್, ಯಾರೆಲ್ಲ ಕನೆಕ್ಟ್ ಆಗ್ಲಿಲ್ಲ ಕನೆಕ್ಟ್ ಆಗಿ. ಸವಿತಾ ರಾಜು ಅವರೇನು, ನೀವು HK ಅವರಿಗೆ ಕನೆಕ್ಟ್ ಆಗಿ, ಅವ್ರು ನಿಮ್ಗೆ ರಿಟರ್ನ್ ಮಾಡ್ತಾರೆ. ಇಟ್ಸ್ ಪುಷ್ಪಕ್ಕ ಎನ್ನ ಚಾನಲ್ ದಾಯಿ ಕರಾವಳಿ ಫ್ಯಾನ್ಸ್ ದಾದಾಂಡು ಒಂದೇಟಾ ಪಿನ್ ಪಾಡೋಡ. ಓಕೆ ಓಕೆ ಸಂಜೆ ಇವರಿಗೆ ಪಿನ್ ಆಗ್ತಾ ಇದ್ದೇನೆ. ಓಕೆ ಓಕೆ ಹಾಕಿದ್ದೇನೆ, ಪಿನ್ ಐಡಿ ಹಾಕಿದ್ದೇನೆ. ಕುಡ್ಲಾ ಅವರೇ ಡನ್ ಅಂತ ಹೇಳ್ತಾರೆ ನೋಡಿ. ಕುಡ್ಲಾ ಅವರೇ ಡನ್ಗೆ ಕವನ ಸಿಸ್, ಕುಡ್ಲಾ ಅವರು ಡನ್ ಅಂತ ಹೇಳ್ತಿದ್ದಾರೆ. ಕವನ ಸಿಸ್ ಕೊಟ್ಟಿದ್ದಾರೆ ಅಂತ ಗಿಫ್ಟ್, ರಿಟರ್ನ್ ಮಾಡಿ ಆಯ್ತಾ. ಅತ್ತೆ ನಾನು ತುಳುನಾಡಲ್ಲಿ ಮದುವೆ ಆಗುದು. ಹೌದಾ, ಒಳ್ಳೆ ಮಾತಿಯಾ, ತುಳುನಾಡಲ್ಲೇ ಮದುವೆ ಆಗಾಯ್ತಾ ನೀನು. HK ಡ್ರೀಮ್ ಬ್ಲಾಗ್ಸ್ ನೋಡಿ, HK ಅವರೇ ನಿಮ್ಮ ಲೈವ್ಗೆ ಬಂದಿದ್ದಾನೆ ಅಂತೆ ಅಣ್ಣಪ್ಪ ಅವರಿಗೆ, ಅವರಿಗೆ ಒಂದು ನೀಲಿ ಕೊಟ್ಟು ಬಿಡಿ. ಅದಕ್ಕೆ ತುಳು ಕಲಿಸಿ ಇಬ್ಬರು ಬರುದಿಲ್ಲವಾ, ಸಿಂಪಲ್ ಬರುದಿಲ್ಲ. ಮತ್ತೆ ಕಿಚ್ಚ ಬೆಳಿಗ್ಗೆ ಬಂದಿದ್ದ, ತುಳು ಕಲಿಸಿದವರು ಎಲ್ಲ ಯಾರು ಬರುದಿಲ್ಲ ಮತ್ತೆ ಲೈವ್ಗೆ, ಹೋಗ್ತಾರೆ ಸೀದಾ. 17 ಬ್ರೋ, ಮಂಗಳೂರು ಬಂದಾಗ ಕಾಲ್ ಮಾಡಿ. ಓಕೆ, ಹುಡುಕಿ ಕೊಡುವ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರಿಗೆ ಬಂದಾಗ ಟಿವಿ 17 ಅವರ ಆಯ್ತಾ.
ಲೈವ್ಗೆ ಬನ್ನಿ ಆಗ ಟಿವಿ 17 ಆಗ ಎಲ್ಲರೂ ಬರ್ತಾರೆ ಆಯ್ತಾ. ನೀವು ಲೈವ್ ಅಂತ ಹೇಳಿದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ನಿಮ್ಗೆ. ನೀವು ಎಲ್ಲಿದ್ದೀರಾ ಅಂತ ಹೇಳಿ ಲೈವ್ ಯಾರಾದ್ರೂ ಒಬ್ಬರು ಕರೆದುಕೊಂಡು ಹೋಗ್ಲಿಕ್ಕೆ ಬರ್ತಾರೆ ನಿಮ್ಮನ್ನು. ಇದಕ್ಕೆ ಯಾರು ಕನೆಕ್ಟ್ ಆಗಬೇಡಿ, ಇದು ಸಪೋರ್ಟ್ ಆಯ್ತು ನೋಡಿ. ಕುಡ್ಲ ಸ್ಕ್ವಾಡ್ ಇದಕ್ಕೆ ಯಾರು ಕನೆಕ್ಟ್ ಆಗಬೇಡಿ. ಕರಾವಳಿ ಫ್ಯಾನ್ಸಿಗೆ ಕನೆಕ್ಟ್ ಆಗಿ ಕುಡ್ಲ ಸ್ಕ್ವಾಡ್ ಅವರದೇ ಐಡಿ ಸಪೋರ್ಟ್ ಐಡಿ. ನೀವು ಕರಾವಳಿ ಫ್ಯಾನ್ಸಿಗೆ ಕನೆಕ್ಟ್ ಆಗಿ ಆಯ್ತಾ ಎಲ್ರು. ಟಿವಿ 17 ಅಣ್ಣಪ್ಪ ಅಂತ ನಗ್ತಾ ಇದ್ದಾರೆ. ಆರ್ಕಿಟೆಕ್ಟ್ ಬಂದ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಆರ್ಕಿಟೆಕ್ಟ್, ವೆಲ್ಕಮ್ ಟು ಮೈ ಲೈವ್. ಆರ್ಕಿಟೆಕ್ಟ್ ಅವ್ರದ್ದು ಕಾಫಿ ಆಯ್ತಾ? ಕರಾವಳಿ ಕವನಾಸಿಸ್ ಅವರು ಟಿವಿ 17 ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಟಿವಿ 17 ಅವರು ಒಮ್ಮೆ ಹೇಳಿದ್ರು ನಂಗೆ ಗಿಫ್ಟ್ ಬೇಡ ಅಂತ ಹೇಳಿದ್ರು, ಆದ್ರೆ ಕವನಾಸಿಸ್ ಕೊಟ್ಟಾಗಿದಂತೆ ಗಿಫ್ಟ್. ಈಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಟಿವಿ 17 ರಿಟರ್ನ್ ಮಾಡಿ ಬಿಡಿ ಆಯ್ತಾ. ಅತ್ತೆ ಮಂಗಳೂರಿಗೆ ಬಂದಾಗ ನಂಗೆ ಪಾರ್ಟಿ ಕೊಡ್ಬೇಕು ಅಷ್ಟೇ. ಓಕೆ ನನ್ಗೆ ಆಯ್ತಾಯ್ತು ಪಾರ್ಟಿ ಕೊಡುವ ಆಯ್ತಾ. ನಾನು ಎಲ್ಲಿ ಕೆಲಸಕ್ಕೆ ಹೋಗ್ತೇನೆ, ನಾನು ಜಾಬ್ ಎಲ್ಲ ಮಾಡುದಿಲ್ಲ ನಿನಗೆ ಪಾರ್ಟಿ ಕೊಡ್ಲಿಕ್ಕೆ. ಪಾರ್ಟಿ ಕೊಡ್ಬೇಕಾದ್ರೆ ಹಣ ಬೇಕಲ್ಲ ತುಂಬಾ, ಎಲ್ಲಿಂದ ತರೋದು ಪಾರ್ಟಿ ಕೊಡ್ಲಿಕ್ಕೆ ಹಣ? ನಾನು ಜಾಬ್ ಮಾಡುದಿಲ್ಲವ, ನಾನು ಮನೆಯಲ್ಲಿ ಇರುದು, ಹೌಸ್ ವೈಫ್ ನಾನು. ನೀನು ಪಾರ್ಟಿ ಕೊಡ್ತೇನೆ ಅಂತ ಹೇಳಿದ್ರೆ ನಾವು ಬರ್ತೇವೆ. ಅಣ್ಣಪ್ಪ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಈಗ ನೋಡಿ. ಅಣ್ಣಪ್ಪ ಅವರು ಎಲ್ಲ ಮೆಸೇಜ್ ಹೋಗ್ತದೆ ನೋಡಿ ಈಗ. ಓಕೆ ಓಕೆ ಅಣ್ಣಪ್ಪ, ಥ್ಯಾಂಕ್ ಯು ಸೋ ಮಚ್. 1 ಕಿಲೋ ಉಂಡ ಅಂದತೆ ನೆಟ್ ಮೆಸೇಜ್ ಅಣ್ಣಪ್ಪ. 5 ಕಿಲೋ ಉಂಡ ನೋಡಿ. ಪಿನ್ ಐಡಿಗೆ ಕನೆಕ್ಟ್ ಆಗದವರು ಪಿನ್ ಐಡಿಗೆ ಕನೆಕ್ಟ್ ಆಗಿ, ಕರಾವಳಿ ಫ್ಯಾನ್ಸ್ ಅವರಿಗೆ ಕನೆಕ್ಟ್ ಆಗಿ ಅವರು ನಿಮ್ಗೆ ರಿಟರ್ನ್ ಮಾಡ್ತಾರೆ. ಯಾರೆಲ್ಲ ಕನೆಕ್ಟ್ ಆಗ್ಲಿಲ್ಲ ಕರಾವಳಿ ಫ್ಯಾನ್ಸ್ ಅವರಿಗೆ ಕನೆಕ್ಟ್ ಆಗಿ. ಜಗ್ಗಣ್ಣ ಇದ್ದೀರಾ? ಜಗ್ಗಣ್ಣ ಏನ ಮೆಸೇಜ್ ಪಡೀರಿ ಎಂಕ ಅರ್ಥನೇ ಪಾರ್ದು ಸತ್ಯ ಮೆಸೇಜ್ ಬಂದಿರಿ ಏನ ಸತ್ಯ ಮೆಸೇಜ ಎಂಕ ಚೂರ್ಲ ಅಂದೇ ಅದನ್ನು. ನಿಮಗೆ ಬೇಡ ಅಂದ್ರು ನಮಗೆ ಕೊಡಿ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ಹೌದೌದು ಕುಡ್ಲ ಸ್ಕ್ವಾಡ್ ನಿಮ್ಗೆ ಗಿಫ್ಟ್ ಬೇಡ ಅಲ್ಲವಾ? ಕರಾವಳಿ ಫ್ಯಾನ್ಸ್ಗೆ ಕೊಡಿ ಎಲ್ಲರೂ ಗಿಫ್ಟ್ ಆಯ್ತಾ. ಅವರಿಗೆ ಟಿವಿ 17ಗೆ ಬೇಡ ಅಂತ ಹೇಳ್ತಿದ್ರು, ಮತ್ತೆ ಗೊತ್ತಿಲ್ಲ. ನಮ್ಗೆ ಬೇಕಪ್ಪ ಗಿಫ್ಟ್ ಕೊಟ್ರೆ. ಎಂತಾಯ್ತು ಮಾರ್ರೆ ಶಬ್ದ. ರಿಯಲಿ? ಓ ಮೈ ಗಾಡ್, ಯಾಕೆ ಓ ಮೈ ಗಾಡ್, ಏನಾಯ್ತು? ಅವರೇ ದಾದಾಣ ಕುಡ್ಲಾ ನೀವು ಯಾವ ಊರು, ಎಲ್ಲಿ ನಿಮ್ದು ಊರೆಲ್ಲಿ ಕರಾವಳಿಯಲ್ಲಿ? ಕುಡ್ಲ ಸ್ಕ್ವಾಡ್ ಪೂರ ಕುಡ್ಲ ಅಂದ್ರೆ ಈ ತರತೆ ಪುದರ್ ಐಕ್. ಕವನ ಅತ್ತೆ 421 ಗಿಫ್ಟ್ ಡನ್, ಚೆಕ್ ಮಾಡ್ಕೊಳ್ಳಿ ನೋಡಿ. ಕವನ ಅತ್ತೆ ಯಾರು ಟಿವಿ 17 ಕವನ ಅತ್ತೆ ಎಲ್ಲಿದ್ದಾರೆ? ಅವರು ಗಿಫ್ಟ್ ಡನ್ ಅಂತೆ, ಟಿವಿ 17 ಗಿಫ್ಟ್ ಕೊಟ್ಟಿದ್ದಾನೆ ಅಂತ ಆಯ್ತಾ ನಿಮ್ಗೆ, ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸವಿತಾ ಸಿಸ್ ಹೋದ್ರಾ? ಸವಿತಾ ಸಿಸ್ ಇದ್ದೀರಾ? ಸವಿತಾ ಸಿಸ್ ಪೋಯಿನ ಅನ್ಸಿದ್ದ. ಅತ್ತೆ ನಾನ್ ದುಡ್ಡು ಕೊಡ್ತೇನೆ, ನೀವು ಪಾರ್ಟಿ ಕೊಡಿಸಿ ಸಾಕು. ಓಕೆ ಓಕೆ ಬಂದೆ, ನೀನ್ ಬಾ ಮನೆ ನೋಡುವ ಪಾರ್ಟಿ ಆಯ್ತಾ. ನೀನ್ ಫಸ್ಟ್ ಬರ್ಬೇಕಲ್ಲವ ಇಲ್ಲಿಗೆ. ಕರಾವಳಿ ಪ್ಯಾಸ್ 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 ಎಂಜಿನೆ ಪ್ಯಾಸಿಗೆ ಕರಾವಳಿ ಪ್ಯಾಸ್ಗೆ ಅಂದು ಫ್ಯಾನ್ಸ್ ಅದು ಪ್ಯಾಸ್ ಆಗಿದೆ. ಫ್ಯಾನ್ಸ್ ಆಗ್ಬೇಕು, ಎನ್ನು ಬರ್ದು ಸಾಡಿ ಹೊತ್ತು ಬರ್ಬೇಕು. ಅವು ಟೈಪಿಂಗ್ ನಲ್ಲಿ ಆಗುದಿಲ್ಲ ಅಲ್ಲ, ಹಾಗೆ ಕೆಲವೊಂದ್ಸಲ ಮಿಸ್ಟೇಕ್ ಆಗ್ತದೆ. ಹೌದೌದು
ವಿಟ್ಲದವರ ನೀವು? ಓಕೆ ಓಕೆ. ಆರ್ ಕೆ ಕ್ರಿಯೇಟೆಕ್ ಅವರು ಬಂದ್ರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಎಚ್ ಕೆ ಡ್ರೀಮ್ ಲಾಗ್ಸ್ ಗಿಫ್ಟ್ ಕೊಡಿ ಸಿಸ್ ನಿಮ್ಗೆ ಕೊಡ್ಲಾಕ್ ಒಂದು ನೋಡಿ. ಎಚ್ ಕೆ ಅವರೇ, ನೀವು ಕರಾವಳಿ ಅವರಿಗೆ ಕನೆಕ್ಟ್ ಆಗಿದ್ದೀರಾ ಹೇಳಿ ನನಗೆ. ಎಚ್ ಕೆ ಡ್ರೀಮ್ಸ್ ಅವರೇ, ಅವರಿಗೆ ಕರಾವಳಿ ಫ್ಯಾನ್ಸ್ ಇಲ್ಲಿ ಪಿನ್ ಮಾಡಿದ್ದೇನಲ್ಲ ಐಡಿ, ಅದಕ್ಕೆ ಕನೆಕ್ಟ್ ಆಗಿ ಅವರ ವಿಡಿಯೋಗೆ ಹೋಗಿ ಕಮೆಂಟ್ ಮಾಡಿ. ಅವರು ಖಂಡಿತ ಕೊಡ್ತಾರೆ, ಇವರು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಕರಾವಳಿ ಅವರು. TV17 ಎಚ್ ಕೆ ಡ್ರೀಮ್ ಅವರಿಗೆ ಕನೆಕ್ಟ್ ಆಗಿದ್ದೀರಾ? ಮೊನ್ನೆ ಬಂದಿದ್ಯಾ? ಎಲ್ಲಿ ಬಂದದ್ದ? ನಿನ್ಗೆ ಗಿಫ್ಟ್ ಬೇಡವಾ? ಇವನಿಗೆ ಗಿಫ್ಟ್ ಬೇಡ, ಆದ್ರೆ ನೀನು ಅವರಿಗೆ ಕೊಡ. ನಿನ್ಗೆ ಬೇಡಲ್ಲ, ಅವರಿಗೆ ಒಂದು ಕೊಟ್ಟು ಬಿಡು ಗಿಫ್ಟ್. ನೀನ್ ಬಂದಿದ್ಯಲ್ಲ, ಇರ್ಲಿ, ಅವರಿಗೆ ಒಂದು ಗಿಫ್ಟ್ ಆಗ್ತದೆ ಆಯ್ತಾ? TV ಅತ್ತೆ ಎಂತ ನಗಡ್ದು, ಯಾಕೆ ನಗಡ್ದು? ಅಲ್ಲವಾ ಗಿಫ್ಟ್. ಎಚ್ ಕೆ ಅವರಿಗೆ ನೀನೊಂದು ಗಿಫ್ಟ್ ಕೊಡು. ಅವ್ರ ಪಾಪ ಗಿಫ್ಟ್ ಯಾರು ಕೊಡ್ಲಿಲ್ಲ ಅಂತೆ, ನೀನು ಕೊಟ್ಟು ಬಿಡು ಎಚ್ ಕೆ ಅವರಿಗೆ ಆಯ್ತಾ? ನನ್ನ ಲೆಕ್ಕದಲ್ಲಿ ಒಂದು ಕೊಟ್ಟು ಬಿಡು. ಎಚ್ ಕೆ ಡ್ರೀಮ್ಸ್ ವ್ಲಾಗ್ಸ್, ನೀವು ನನ್ಗೆ ಗಿಫ್ಟ್ ಕೊಟ್ಟಿದ್ದೀರಾ ಹೇಳಿ? ನನ್ನ ವಿಡಿಯೋಗೆ ಕಮೆಂಟ್ ಹಾಕಿಬಿಡಿ, ನಾನು ನಿಮ್ಗೆ ಮತ್ತೆ ರಿಟರ್ನ್ ಮಾಡ್ತೇನೆ ಆಯ್ತಾ? ನೋಡಿ, ಕರಾವಳಿ ಫ್ಯಾನ್ಸ್ ಅವರಿಗೆ ಗಿಫ್ಟ್ ಕೊಡಿ. ನೋಡಿ, ಎಚ್ ಕೆ ಡ್ರೀಮ್ಸ್ ಅವರೇ, ಅಣ್ಣಪ್ಪ ಅಣ್ಣಿ ಅವರಿಗೆ ಕೊಡಿ, ಅವ್ರಿಗೆ ರಿಟರ್ನ್ ಮಾಡ್ತಾರೆ ನಿಮ್ಗೆ. ನಾನು ಕೊಡಲ್ಲ ಅಂತ ಹೇಳಿದೆ. ಓಕೆ, ಬೇಡ ಬೇಡ, ಕೊಡ್ಬೇಡ ನೀನು. ಅವರು ಕೊಡುದಿಲ್ಲ ಅಂತ ಆಯ್ತಾ? ನೀವು ಬೇರೆಯವ್ರ ಹತ್ರ ಕೇಳಿ ಆಯ್ತಾ? ಎಚ್ ಕೆ ಅವರೇ, ಅಣ್ಣಪ್ಪ ಅಣ್ಣಿ ಅವ್ರು ಕೊಡ್ತಾರೆ. ಅವ್ರು ಧಾರಾಳ ಮನಸ್ಸಿನವರು ಅಣ್ಣಪ್ಪ ಅಣ್ಣಿ. ಮತ್ತೆ ನಮ್ಮ ಕರಾವಳಿ ಫ್ಯಾನ್ಸ್ ಅವರು ತುಂಬಾ ಧಾರಾಳ ಮನಸ್ಸು, ಅವರು ಕೂಡ ಕೊಡ್ತಾರೆ. ಅವರಿಗೆ ಖುಷಿ ಆದ್ರೆ ಇನ್ನೊಂದು ಐಡಿಯಲ್ಲಿ ಕೂಡ ಕನೆಕ್ಟ್ ಆಗ್ತಾರೆ ಆಯ್ತಾ? ಕರಾವಳಿ ಅವರಿಗೆ ಕೊಡಿ ನೀವು ಎಲ್ಲರೂ ಆಯ್ತಾ? ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಅಣ್ಣಪ್ಪ ಅವ್ರು, ಥ್ಯಾಂಕ್ ಯು. ಅತ್ತೆ ತುಳು ಕಳಿಸಿ ನನ್ಗೆ ಪ್ಲೀಸ್. ಈಗ ಚಾ ಪರಿಹಾರ ಅಂತ ಕೇಳಿದ್ರೆ ಎಂತ ಕನ್ನಡದಲ್ಲಿ ಎಂತ ಹೇಳು? ಚಾ ಪರಿಹಾರ ಕೇಳ್ಬೇಕು ಬೆಳಿಗ್ಗೆ ಬಂದು ನನ್ನ ಹತ್ರ. ಚಾ ಪರಿಹಾರ ಅಂತ ಹೇಳಿದ್ರೆ ಚಾ ಕುಡಿದ್ರ ಅಂತ ಆಯ್ತಾ? ಮತ್ತೆಂತ ವನಸಾಂಡದ ಮಧ್ಯಾಹ್ನ ಕೇಳ್ಬೇಕು ಬಂದು. ವನಸಾಂಡ ಅಂತ ಹೇಳಿದ್ರೆ ಊಟ ಆಯ್ತಾ ಅಂತ. ಎರಡು ಸಾಕು ಇವತ್ತಿಗೆ ಆಯ್ತಾ? ಮತ್ತೆ ನೀವು ಕಲಿಯುವುದಿಲ್ಲವ, ನಿಮ್ಗೆ ಮಿಕ್ಸ್ ಆಗ್ತದೆ ಅದೆಲ್ಲ. ತುಳು ಕಳಿಸಿ ನಾನು ಏನು ಕೆಟ್ಟ ಮನಸ್ಸು ಇಲ್ಲವಾ 17 ಎಲ್ಲ ಧಾರಾಳವಾಗಿ ಕೊಡ್ತಾರೆ ಅಂತ. ನಿನ್ಗೆ ಗಿಫ್ಟ್ ಬೇಡಲ್ಲ, ನೀನ್ ಹೇಳಿದ್ಯಲ್ಲ ಕೆಟ್ಟ ಮನಸ್ಸಿನವರು ಅಂತಲ್ಲ, ಎಲ್ಲರೂ ಒಳ್ಳೆ ಮನಸ್ಸಿನವರೇ. ಓಕೆ, ಎಲ್ಲರಲ್ಲಿ ಒಳ್ಳೇದು ಮನಸ್ಸಿದೆ, ಕೆಟ್ಟ ಮನಸ್ಸು ಕೂಡ ಎಲ್ಲರಲ್ಲಿ ಇದೆ ಆಯ್ತಾ? ನೀನು ಬೇಜಾರು ಮಾಡಬೇಡ, ಆ ಅರ್ಥದಲ್ಲಿ ನಾನು ಹೇಳಿಲ್ಲ 17 ಆಯ್ತಾ? ಎಲ್ಲ ನಿನ್ನದು ಕೂಡ ಮನಸ್ಸು ಒಳ್ಳೇದೆ ಆಯ್ತಾ? ನಿಮ್ಮ ಊರು ಅಕ್ಕ, ನಮ್ಮ ಊರು ಮಂಗಳೂರು. ಟಿಫಿನ್ ಆಯ್ತಾ ಅನ್ನೋಕೆ ಏನ್ ಅನ್ಬೇಕು? ಟಿಫಿನ್ ಆಯ್ತಾ ಅನ್ನಕ ತಿಂಡ್ರೆ ತಿನಿಯೇ ಬನೋಡು, ತಿಂಡ್ರೆ ತಿನಿಯೇ. ಓಕೆ, ಟಿಫಿನ್ ಆಂಡ್ಲ ಅಂತ ಹೇಳ್ಬಹುದು. ಟಿಫಿನ್ ಆಂಡ್ ಅಂಚ ಹಾಗೆ ಕೂಡ ಹೇಳ್ಬಹುದು. ಇದನ್ನ ತಿನ್ನರೆ ತಿನಿಯೇ ಬರ್ಪುಣ. 4 ಸಲ ಬರೆಯಿಸಿ ನೀನು ಬರೆದು ಕಲ್ತ್ಕೊಳ್ಬೇಕು. ಇನಿ ಚಾಕ್ ದಾದ ತಿಂಡ್ರೆ ಪಂಡ, ಇವತ್ತು ಚಾಕ್ಕೆ ಏನು ತಿಂಡಿ ಮಾಡಿದ್ದೀರಂತ ಆಯ್ತಾ? ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಗ್ಲಿಕ್ಕಿಲ್ಲಲ್ಲ. ಟಿಫಿನ್ ಆಯ್ತಾ ಅನ್ನೋಕೆ ಆಯ್ತು. ಈಗ ಮೆಸೇಜ್ ಎಲ್ಲ ಖಾಲಿ ಆಯ್ತು. ಇನ್ನು ಇದ್ರೆ ಸ್ವಲ್ಪ ಯಾರಾದ್ರೂ ಹೇಳಿ ಆಯ್ತಾ ಮೆಸೇಜ್ ಉಂಟಂತ. ಅರ್ಥ ಆಗಿಲ್ಲ ಅತ್ತೆ, ಅದುವೇ ಕಷ್ಟ. ಬೇಕಾದ್ರೆ ತಿನ್ನರೆ ತಿನಿಯಾರ ಎಂತ? ತಿನ್ನರೆ ತಿನಿಯಾರ ಅರ್ಥ ಅಂಡ? ಒಂಜನೆ ನೆನೆ ಮಲ್ಪು. ತಿನ್ನರೆ ತಿನಿಯರ, ತಿಂದರ ತಿನಿಯರ, ಹಾಗೆ ತಿಂದರ ಅಂತ ಹೇಳ್ಬಹುದು, ತಿನಿಯರ ಅಂತ ಕೂಡ ಹೇಳ್ಬಹುದು. ತಿನ್ನರೆ ಅಂದ್ರೆ ತಿಂಡಿ ಅರ್ಥ. ತಿನ್ನರೆ ಅಂದ್ರೆ ತಿಂಡಿ, ತಿಂದ್ರ ಅಂತ. ತಿನ್ನರೆ ತಿಂದರೆ ಪಂಡ ತಿನ್ನರೆ ತಿನ್ಯಾರ ಪಂಡ ತಿಂದರ, ಹಾಗೆ ತಿಂದರು ತಿಂದ್ರ ಹಾಗೆ. ಒಬ್ಬದೇರ ನನ್ಗೆ ಸಾಕಾಯ್ತು ಇವತ್ತು ತುಳು. ನಾಳೆಯಿಂದ ಕಲಿಸ್ತೇನೆ ಆಯ್ತಾ ತುಳು. ದುಮ್ಮೆ ಇಲ್ಲಿ ತಲೆಬೇನೆ ನನ್ಗೆ. ಓಕೆ, ತಿಂಡಿ ಆಂಡು ಮೇರೆ ತಿಂಡಿ ಆಂಡ್ ನೋಡಿ, ತಿಂಡಿ ಆಂಡು. ಹ ಓಕೆ, ಯಾರನ್ನ ತಿಂಡಿ ಆಂಡಿಗೆ ಬಕ್ಕ ತಿನ್ನರೆ ತಿನಿಯಾರ. ಓಕೆ ಓಕೆ, ಕರೆಕ್ಟ್ TV17 ಕರೆಕ್ಟ್. ಕಲ್ತೀನಿ ಆಯ್ತಾ? ತಿನ್ನರೆ ರೇ RE TINARE ಆಗ್ಬೇಕು. ತಿನಿಯಾರ. ಓಕೆ ಓಕೆ
ಅತ್ತೆ ಫಿಶ್ ತಿಂತೀರಾ? ಮತ್ತೆ ನಾನು ಫಿಶ್ ಅಲ್ಲಿ ಫಸ್ಟ್ ನಂಬರ್, ನಮ್ಗೆ ಫಿಶ್ ಆಗ್ಲೇಬೇಕಾ? ಅಂಚ ಪಂಡ್ರೆ ಬಲ್ಲಿ ಅತ್ತ ಎಂಚ ಪಂಡ್ರೆ ಬಲ್ಲಿ ಪ್ರಸದನ್ನ ದಾದಾಂಡ್ ಪಲ್ಲೆ ಇರು ಓಲಿತ್ತರಿ ಇತ್ ಕೊಡ್ತಗು ಎಂಚ ಪಂಡ್ರೆ ಬಲ್ಲಿ ಪ್ರಸದನ್ನ ಮೊಲ್ಪೆತ್ತಾರೆ ಜೈದಿತ್ತಾರ ತೆಲಿಪುನ್ ತುಲೆಗೆ ತೆಲಿಪುನ್ ಏನೇಕ್ ತೆಲಿಪುನು TV17 ಓಕೆ ಓಕೆ ಒಂದು ವರ್ಡ್ ಕಲ್ತಿಯಲ್ಲ. ನಾಳೆ ನೆನೆಪಲ್ಲಿ ಹೇಳ್ಬೇಕು, ಬಂದು ಕೇಳ್ಬೇಕು ತಿನ್ನರೆ ತಿನಿಯಾರಾ. ಈಗ ಯಾರಿಗೆ ಹೋಗಿ ಕೇಳ್ತೀಯ ಅಂತ ನೋಡ್ತೇನೆ ನಾನು, ಆಯ್ತಾ? ಮತ್ತೆ ಬರ್ತೇನೆ ಲೈವಿಗೆ, ಯಾರ ಲೈವಿಗೆ ಹೋಗಿ ಕೇಳ್ತೀಯ ಅಂತ. ಅತ್ತೆ ಪ್ಯೂರ್ ವೆಜಿಟೇರಿಯನ್. ಎಂತ ವೆಜಿಟೇರಿಯನ್? ಇವತ್ತು ಒಂದು ಇನ್ನು 25 ತನಕ ಪ್ಯೂರ್ ವೆಜಿಟೇರಿಯನ್ ನಾನು, ಅದರ ನಂತರ ನಾನ್ ವೆಜಿಟೇರಿಯನ್, ಆಯ್ತಾ? ಅತ್ತೆ ಫಿಶ್ ಅಲ್ಲಿ ಮುಳ್ಳಿರುತ್ತೆ, ಮತ್ತೆ ಮುಳ್ಳಿರದೆ ಫಿಶ್ ಉಂಟವಾ? ಫಿಶ್ ಅಲ್ಲಿ ಮುಳ್ಳು ಇರ್ಲೇಬೇಕಲ್ಲ. ತಿಂಡಿ ಆಂಡಕ್ಕೆ ಏನೋದಿಲ್ಲ, ತಿಂಡಿ ಆಂಡ್ ತಿಂಡಿಜ್ಜಿ ಬಯ್ಯದಾಲ ತಿಂಡಿ ಬಜಿಲುಂಡು ಕಾಣದಂತೆ. ಯಾನ್ ಒಂತೆ ಚಾ ಪರ್ದು ಬತ್ತೀನಿ ಒಪ್ಪ ಈತ ಪೊತ್ತು ಒಂತೆ ಚಾ ದಾರಿ ತಿಂಡ್ರೆ ಕೊಡೆ ಮಸಾಲೆ ದೋಸೆ ಇನಿದಾದೆ ತುಪ್ಪ ದೋಸೆನಾ? ಇನಿದಾದ ತಿಂದ್ರೆ ತುಪ್ಪನಾ? ಸುಮಕ್ಕ ಕೂ ಸುಮಕ್ಕ ಬಲೆ ಓಲ್ಲಾರು ಸುಮಕ್ಕ ಬೇಗ ಬಲೆ. ಇನ್ಸ್ಪೈರಿಂಗ್ ಲೈವ್ ನಲ್ಲಿ ಕೇಳುತ್ತೇನೆ. ಓಕೆ ಓಕೆ, ಕೇಳು ಕೇಳು, ನೆನಪಿಲ್ಲ ಕೇಳು, ನನಗೆ ಗೊತ್ತಾಯ್ತು ಅಲ್ಲಿಯೇ ಕೇಳಲಿಕ್ಕೆ ಅಂತ. ಕೇಳು ಕೇಳು ಆಯ್ತಾ, ನಾನ್ ಬರ್ತೇನೆ ಮತ್ತೆ ಲೈವ್ಗೆ, ಆಯ್ತಾ? ಎಂತ ಕೇಳ್ತೆ ಅಂತ ನೋಡ್ತೇನೆ. ನೀನ್ ತಪ್ಪು ತಪ್ಪು ಕೇಳಿದ್ರೆ ಮಂಡಿಗೆ ಕುಟ್ಟಿ ಹಾಕ್ತೀನಿ ಅಲ್ಲಿ. ಇನಿ ಮ್ಯಾಗಿ, ವಾವ್ ಸೂಪರ್ ಇನಿ ಮ್ಯಾಗಿ ಅತ್ತೆ ಸತ್ಯ ಮ್ಯಾಗಿ ಒಂಜಿ ಎರೆಗ್ಲ ಇಷ್ಟ ಇಜ್ಜಿಂದು ಮಲ್ಲ ಕುಲಿ ಎಲ್ಲಿ ಕುಲಿ ಎರೆಗ್ಲ ಪೋಡು ಮ್ಯಾಗಿ ಪಂಡ ಇಷ್ಟನೇ ಅದೇ. ಬರ್ಸ ಬರ್ತಾ ಅತ್ತೆ, ಬರ್ಸ ಬರ್ಲಿಲ್ವಾ? ಮಳೆ ಬರ್ಲಿಲ್ಲ ಇವತ್ತು. ಇವತ್ತು ಬರ್ಲಿಕ್ಕಿಲ್ಲ, ಏನು ಇದಿಲ್ಲ, ಮೋಡ ಇಲ್ಲ ಇಲ್ಲಿ ಕೂಡ. ದೂರ ಟೆಂಪಲ್ ಪೋಯಿನಿ ಕಾಂಡೆ ಪಂತಿನಿ ಅಂದಿ ಕಾಂಡೆ ಒಂದಿಕ್ ಗಣಪತಿ ದೇವಸ್ಥಾನ ಪೋಯಿನಿ. ಇನಿ ಸಂಕಷ್ಟೇ ಅತೆ ಅಂಚೆ ಗಣಪತಿ ದೇವಸ್ಥಾನ ಪೋದ್ ಬರ್ತೀನಿ ಯಾನ್ ನೆನೆ ಮೆಗ್ದಿನ. ಇಡೀ ಗೋಡೆ ಪನ್ಪಿ ನೀರ್ ಮಣಿ ಪಾಲಡು ಪಂಗ ಮೂಲ್ ಪಂದಿದಾದೆ ಪ್ರಯೋಜನ. ಸೌಮ್ಯ ರಾಜೇಶ್ ಅವರು ಬಂದ್ರು, ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ಸೌಮ್ಯ ಸಿಸ್, ವೆಲ್ಕಮ್ ಟು ಮೈ ಲೈವ್. ಅತ್ತೆ ಮ್ಯಾಗಿ ತಿಂದ್ರೆ ರೋಗಿ ಆಗ್ತಾನೆ, ಅದು ಅಪರೂಪಕ್ಕೆ ತಿನ್ಬಹುದಾ? 17 ಅಪರೂಪಕ್ಕೆ ಮ್ಯಾಗಿ ತಿನ್ಬಹುದು, ದಿನಾಲು ತಿನ್ಬಾರ್ದು ಗೊತ್ತಾಯ್ತಾ? ಅಪರೂಪಕ್ಕೆ ತಿನ್ಬಹುದು, ಏನಾಗುದಿಲ್ಲ. ನೀನ್ ತಿನ್ನುದಿಲ್ವಾ? ಇಷ್ಟರವರೆಗೂ ನೀನ್ ಮ್ಯಾಗಿ ತಿನ್ನಿಲ್ವಾ? ಅವೇ ಓಲು ಗಣಪತಿ ದೇವಸ್ಥಾನ ಓಲುಂಡು ಪ್ರಸಾದನ ಪಲ್ಲೆ ಅವಳು ಇತ್ತಿನ ಅವಳೇ ಉಂಡು ಗಣಪತಿ ದೇವಸ್ಥಾನ ಅಡಿಗೆ ಇಂಕುಲ್ ಪೋಯಿನಿ. ಎಂಚ ಉಳ್ಳಾರು ಹುಷಾರುಲ್ಲ ಯಾನ್ ಅಲ್ಲ ಎಂಚ ಉಳ್ಳಾರ ಅಂತ ಎಂತ ಎಂತ TV17 ಎಂಚ ಉಳ್ಳಾರ ಅಂದ್ರೆ ಎಂತ ಅರ್ಥ ಹೇಳು? ಎಂಚ ಉಳ್ಳಾರ್ ಪಂಡ ಹೇಗಿದ್ದೀರಾ ಅಂತ, ನೀವು ಹೇಗಿದ್ದೀರಾ ಅಂತ, ಹಾಗೆ ಅದಕ್ಕೆ ಎಂಚ ಉಳ್ಳಾರ್ ಕೇಳುವುದಾಯ್ತಾ? ಅತ್ತೆ ನಂಗೆ ವಧು ಹುಡುಕಿ ಅಬ್ಬ ನಾನು ಹುಡುಕಿದ ವಧುವನ್ನು ನೀನ್ ಮದ್ವೆ ಆಗುದು ಗ್ಯಾರಂಟಿಯಾ? ಸುಮ್ಮನೆ ಹೇಳುದು ವಧು ಹುಡುಕಿ ಅಂತ, ಮತ್ತೆ ನಾನು ಹುಡುಕಿದ ವಧುವನ್ನು ಯಾರಿಗೆ ಕೊಟ್ಟು ಮದುವೆ ಮಾಡುದು ನೀನ್ ಬೇಡ ಅಂತ ಹೇಳಿದ್ರೆ? ನಾನು ಯಾರಿಗೂ ವಧು ಹುಡುಕುದಿಲ್ಲವ, ಆಯ್ತಾ? ನನ್ಗೆ ಯಾರು ಗುರ್ತ ಕೂಡ ಇಲ್ಲ ಇಲ್ಲಿ. ಸೌಮ್ಯ ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಸೌಮ್ಯ ಅವರೇ ನಿಮ್ಗೆ ಜೈ ಅಂತೆ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ನಾನು ತಿಂತೀನಿ. ಎಂತ ತಿಂತೀನಿ ನೀನು? ನೀನ್ ಮೀನ್ ತಿಂತೀಯಾ? ಹೌದಾ? ಅಯ್ಯ ಅವಳು ಪುದರಿಜ್ಜ ಪ್ರಸದನ್ನ ಗಣೇಶ್ಪುರದ ಬ್ರಹ್ಮ ಕಲಶ ಓಲಾಪುಡ್ ಪಲ್ಲೆ ಗಣೇಶಪುರ ಬ್ರಹ್ಮ ಕಲಶ ಪಂದು ವಾಟ್ಸಪ್ ಪುರ ತೂತು ಜಾರೆ ಅಡೆ ಪೋಯಿ ನಿಂಕುಲು ಗಣೇಶಪುರ ಅಡೆ ಪೋದ್ ಬತ್ತಿ. ವರ ಹುಡುಕುತ್ತೀವಿ, ಬೇಕಾದ್ರೆ ವರ ಅಲ್ಲಂತೆ, ಅವನಿಗೆ ವಧು ಬೇಕಂತೆ, ವರ ಇವನೇ ಇದ್ದಾನೆ TV17. ವಧು ಬೇಕು, ವಧು ಇದ್ರೆ ಹೇಳಿ ಆಯ್ತಾ TV17ಗೆ. ಗಣಪತಿ ಯಾವ ದೇವಸ್ಥಾನ? ಗಣಪತಿ ಇರುದು ಗಣೇಶಪುರದ ಗಣಪತಿ. ಅತ್ತೆ ಎಂಚ ಉಳ್ಳಾರ ಯಾನ್ ಹುಷಾರುಳ್ಳೆ TV17. ಸಿಂಗಲ್ ಕ್ವೀನ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕ್ವೀನ್ ಸಿಸ್, ವೆಲ್ಕಮ್ ಟು ಮೈ ಲೈವ್.
ಅತ್ತೆ ವಧು ಹುಡುಕಿ ಪ್ಲೀಸ್. ನೋಡಿ ಸೌಮ್ಯ ಅವರು ವಧು ಹುಡುಕ್ತಾರಂತೆ, ಮತ್ತೆ ಪ್ರಸಾದ್ ಅವರು ವಧು ಹುಡುಕಿ ಆಯ್ತು ಇವರಿಗೆ. ವಧು ಹುಡುಕುವ. ಈಗ ನೀನ್ ಕಲಿಯುವುದಲ್ಲವ, ಕಲಿ ಆಯ್ತಾ. ಕಲಿತೆಲ್ಲ ಆಗ್ಲಿ, ಆದ್ಮೇಲೆ ವಧು ಹುಡುಕುವ. ಮತ್ತೆ ನಾವಿಲ್ಲಿ ವಧು ಹುಡುಕುದು, ನೀನ್ ಅಲ್ಲಿ ಬೇರೆ ಮದುವೆ ಆದ್ರೆ ಎಂತ ಮಾಡುದು? ಇಲ್ಲಿ ವಧು ಇಲ್ಲಿ ಇರ್ತಾಳೆ ಮತ್ತೆ. ವಧು ಬೇಡ, ಒಂದು ಪ್ಯಾಕೆಟ್ ಮಧು. ಈ ಕುಡ್ಲದಾರನ ಬೇತೇನೆ. ಅಯ್ಯೋ, ವಧು ಅವರಿಗೆ, ನಿಮ್ಗೆ ವಧು ಬೇಡ, ನಿಮ್ಗೆ ಮಧು ಓಕೆ. ಅವರಿಗೆ ವಧು, ನಿಮ್ಗೆ ಮಧು. ಅಪ್ಪ, ಸಿಂಗಲ್ ಕ್ವೀನ್ ಇದ್ದೀರಾ? ಚಾನಲ್ ಉಂಟಾ ಸಿಂಗಲ್ ಕ್ವೀನ್? ಟಿವಿ ಅತ್ತೆ ಮದ್ವೆ ಆಗ್ತೇನೆ. ಹೌದೌದು, ಮದ್ವೆ ಆಗ್ತೀಯ ನೀನು, ಏನ್ ಮಾಡುದು? ನಮ್ ಸೈಡ್ ವರ ಜಾಸ್ತಿ. ಹೌದಾ ಸೌಮ್ಯ ಅವರೇ? ಇವನಿಗೆ ವಧು ಬೇಕಂತೆ, ವರ ಬೇಡಂತೆ. ಆನುಂಡೆ ಎಣಿಕಲ ಸೈಡ್ದ ಅಕ್ಕ ಇದೆ ಅಂತ ಹೇಳ್ತೆ. ಓಕೆ ಓಕೆ ಓಕೆ. ವಧು ಹುಡುಕ್ಬೇಕಲ್ಲವಾ? ಅದುವೇ ಕಷ್ಟ. ಇಲ್ಲಿ ವಧು ಎಲ್ಲ ಸಿಕ್ಕುದಿಲ್ಲವಾ? ಅಂಗಡಿಯಲ್ಲಿ ಮಧು ಮಾತ್ರ ಸಿಕ್ಕುದಿಲ್ಲಿ. ಯಾನು ಸಿಂಗಲ್ ಉಳ್ಳೆನ ನಾವು ಒಂಜಿ ಬಾಕಿ ಅಂದು ಪ್ರಸಾದ ನಾನು ಒಂಜಿ ಬಾಕಿಂಡು ಪೊದುನಾಡ್ರೆ ಒಂಜಿ ಬಾಕಿಂಡು ಮಗ ಪೂರ ಮುರು ಯೂಟ್ಯೂಬ್ ಬರ್ತದಿಲ್ಲ ನಮ್ಮ ಪೊದ್ದು ಒಂಜಿ ನಾಡ್ರೆ ಬಾಕಿ. ಅಯ್ಯೋ, ನಾನು ಹುಡುಗ. ಅತ್ತೆ ಹೇಳಿ ನೀವು ಅವರಿಗೆ. ಹೌದೌದು ಸೌಮ್ಯ ಅವರೇ, ಇವರು ಹುಡುಗ ಆಯ್ತಾ. ಇವರಿಗೆ ವರ ಬೇಡ, ವರ ಬೇಡ, ವಧು ಬೇಕು, ವಧು ಆಯ್ತಾ. ವಧು ಇದ್ರೆ ಹೇಳಿ ಆಯ್ತಾ, ವರ ಬೇಡ ಇಲ್ಲಿ ಯಾರಿಗೆ ಕೂಡ. ಅಣ್ಣಪ್ಪ ಅವರು ಅಕ್ಕ ಕಾಫಿ ಆಯ್ತಾ? ಕಾಫಿ ಆಗಿದೆ ಸಿಂಗಲ್ ಕ್ವೀನ್ ಅವರೇ. ನಿಮ್ದಾಯ್ತಾ ಕ್ವೀನ್? ಕ್ವೀನ್ ಅಂತ ಹೆಸರು ಚಂದ ಉಂಟಾ ನಿಮ್ದು? ಕ್ವೀನ್ ಅಂತ ನಿಮ್ಗೆ ನೀವೇ ಕ್ವೀನ್ ಅಂತ ಇಟ್ಟಿದ್ದೀರಲ್ಲ, ಸೂಪರ್ ಸೂಪರ್. ದಾಯಿಯ ಪ್ರಸಾದನ ಮಂಡಿಗೆ ಹಾಕೊಂಡು. ಪ್ಲೀಸ್ ಗಿಫ್ಟ್ ಕೊಡಿ, ವಾಪಸ್ ಕೊಡ್ತೇನೆ. ನೋಡಿ ಇಲ್ಲಿ ಕ್ವೀನ್ ಅವರು ಬಂದಿದ್ದಾರೆ, ಸಿಂಗಲ್ ಕ್ವೀನ್ ಬಂದಿದ್ದಾರೆ. ಅವರಿಗೆ ಗಿಫ್ಟ್ ಕೊಡಿ ಆಯ್ತಾ. ಎಲ್ಲರೂ ಗಿಫ್ಟ್ ಕೊಡಿ ಸಿಂಗಲ್ ಕ್ವೀನ್ಗೆ. 7 ಜನ ಇದ್ದೀರಾ, 6 ಜನ ಇದ್ದೀರಾ. ಅಣ್ಣಪ್ಪ ಅವರೇ ಸಿಂಗಲ್ ಕ್ವೀನ್ಗೆ ಗಿಫ್ಟ್ ಕೊಡಿ ಆಯ್ತಾ. ಮತ್ತೆ ಪ್ರಸಾದಣ್ಣ ಸಿಂಗಲ್ ಕ್ವೀನ್ಗೂ ಗಿಫ್ಟ್ ಕೊಡ್ಲೇವೆ. ಥ್ಯಾಂಕ್ ಯು ಅಕ್ಕ ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು, ವೆಲ್ಕಮ್ ವೆಲ್ಕಮ್. ಮತ್ತೆ ವಧು ಹುಡುಕಿ ನಿಮ್ಮ ಮದುವೆಗೆ ಕರಿತೇನೆ. TV17 ಮದುವೆಗೆ ಕರಿತೀಯಲ್ಲ, ಅದು ಕವರಲ್ಲಿ ಇಡುದು ಬೇಡ ಆಯ್ತಾ. ಹಣ ಎಲ್ಲ ತಗೊಳ್ಬೇಡ ಮದುವೆಗೆ. ಆಶೀರ್ವಾದ ಉಡುಗೊರೆ ಅಂತ ಇಡ ಆಯ್ತಾ. ಮದುವೆಗೆ ಕರಿತೀಯಲ್ಲ, ಕರಿದ್ರೆ ಪರವಾಗಿಲ್ಲ, ಆಶೀರ್ವಾದ ಉಡುಗೊರೆ ಅಂತ ಇಡ್ಬೇಕಾಯ್ತಾ. ಇಲ್ಲದಿದ್ರೆ ಕವರಲ್ಲಿ ಹಣ ಹಾಕಿ ಕೊಡ್ಬೇಕಲ್ಲವಾ. ಅಣ್ಣಪ್ಪ ಅಣ್ಣಪ್ಪನ್ ಕ್ವೀನ್ ಒಲ್ತಾ. ಕ್ವೀನ್ ನೀವು ಊರು ಯಾವ್ದು ನಿಮ್ದು ಕ್ವೀನ್? ಊಟ ಮಾಡ್ಕೊಂಡು ಹೋಗಿ ಅತ್ತೆ. ಹೌದು, ನಾನ್ ಬಂದ್ರೆ ಊಟ ಮಾಡ್ಕೊಂಡೇ ಹೋಗುದು. ಮತ್ತೆ ನಿಮ್ಗೆ ಒಂದು ಗಿಫ್ಟ್ ಕೊಡುವ ಆಯ್ತಾ. ಗಿಫ್ಟ್ ಕೊಡ್ತೇನೆ ಆಯ್ತಾ. ಸುಮ್ಮನೆ ಹೇಳಿದ, ನಿಮ್ಗೆ ಹೇಗೆ ಬೇಕಾದ್ರೆ ನಿನ್ನ ಇಷ್ಟದ ಪ್ರಕಾರ ನಿನ್ ಮದ್ವೆ ಆಗಾಯ್ತಾ. TV17 ನಾನು ಸುಮ್ಮನೆ ಹೇಳಿದ್ದು. ಇದು ಆಶೀರ್ವಾದವೇ ಉಡುಗೊರೆ ಇಡಿ ಹಾಗೆಲ್ಲ ಸುಮ್ಮನೆ ಹೇಳಿದ್ದು ಆಯ್ತಾ. ನಿಮ್ಮ ಇಷ್ಟ, ನೀವು ಹೇಗೆ ಬೇಕಾದ್ರೂ ಮದ್ವೆ ಆಗ್ಬಹುದು. ಓಕೆ ಆಯ್ತು. ನಂಗೆ ಗಿಫ್ಟ್ ಕೊಡ್ತೀರಾ? ಥ್ಯಾಂಕ್ ಯು. ನಂಗೆ ವಿಡಿಯೋ ಕಮೆಂಟ್ ಹಾಕಿ ಆಯ್ತಾ. ಮತ್ತೆ ನಾನು ನಿಮ್ಗೆ ರಿಟರ್ನ್ ಮಾಡ್ಬೇಕಲ್ಲ. ನಮ್ದು ಊರು ಕೋಲಾರ. ಹೌದಾ, ಕೋಲಾರ ಅಂತೆ. ಕೋಲಾರದ ಕ್ವೀನ್ ಅಂತೆ ಅವರು, ಸಿಂಗಲ್ ಕ್ವೀನ್. ಅತ್ತೆ ವಧು ಹುಡುಕಿ ಅಲ್ಲಿಗೆ ಬರ್ತೇನೆ. ಓಕೆ. ವಧು ಹುಡುಕುದಂದ್ರೆ TV17 ವಧು ಹುಡುಕುದಂದ್ರೆ ಸುಲಭದ ಕೆಲಸ ಅಲ್ಲ. ವಧು ಸುಮ್ಮನೆ ಹೀಗೆ ಕೊಡುದಿಲ್ಲ ಅವರು. ವಧು ಎಲ್ಲ ಸೆಟ್ ಆಗ್ಬೇಕಲ್ಲ, ಜಾತಕ್ಕೆಲ್ಲ. ಅದ ನಂತರ ವಧು ಹುಡುಕ್ಲಿಕ್ಕೆ ಆಗ್ತದೆ. ಫಸ್ಟ್ ಜಾತಕ್ಕೆಲ್ಲ ಕೊಡ್ಬೇಕು. ಗೊತ್ತುಂಟಾ 17 ಅದು ಸೀರಿಯಸ್ ಆದ್ರೆ ಮತ್ತೆ ಬೇಜಾರಾಗ್ತದೆ. ನನ್ಗೆ ಬೇಜಾರಿಲ್ಲ, ಬೇಜಾರಾದ್ರೆ ನಾನು ಹೇಳಿ ಬಿಡ್ತೇನೆ ನನಗೆ ಬೇಜಾರಾಗಿದೆ ಅಂತ. ಅಂಗಡಿಯಲ್ಲಿ ಗೋಧಿ ಮಾತ್ರ ಸಿಗುತ್ತದೆ. ಅದೌದು ಹೌದು.
ಇಲ್ಲಿ ಅದೆಲ್ಲ ಸಿಗೋದಿಲ್ಲ, ರೇಷನ್ ಅಂಗಡಿಯಲ್ಲಿ. ಹೌದು, ಅದೌದು. ಕಮೆಂಟ್ ಹಾಕಿದ್ದೀನಿ. ಓಕೆ, ಥ್ಯಾಂಕ್ ಯು ಸಿಂಗಲ್ ಕ್ವೀನ್. ಕಮೆಂಟ್ ಹಾಕಿ, ಮತ್ತೆ ನಾನು ರಿಟರ್ನ್ ಮಾಡ್ತೇನೆ. ಕಮೆಂಟ್ ಇಲ್ಲದಿದ್ದು ಮತ್ತೆ ನಿಮಗೆ ನಿಮ್ಮ ಇದು ಚಾನಲ್ ಹುಡುಕಿದ್ರೆ ಸಿಗೋದಿಲ್ಲ. ಓಕೆ, ಕಮೆಂಟ್ ಮಾತ್ರ ನೆನಪಲ್ಲಿ ಹಾಕಿ. ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಇಲ್ಲವ ನನಗೆ ಬೇಜಾರಿಲ್ಲ ಅದಕ್ಕೆಲ್ಲ. ನೀನು ಖಾಲಿ ಅದು ಹುಡುಕ್ಲಿಕ್ಕೆ ಹೇಳಿದ್ದು. ದಯವಿಟ್ಟು ಎಲ್ಲರೂ ಸಂಗೀತ ಅವರ ಡ್ಯಾನ್ಸ್ 25th ವಿಡಿಯೋ ನೋಡಿ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಿಂಗಲ್ ಕ್ವೀನ್ ಪ್ಲೀಸ್, ಯಾರಾದರೂ ಗಿಫ್ಟ್ ಕೊಡಿ, ವಾಪಸ್ ಕೊಡ್ತೀನಿ. ನೋಡಿ ಪ್ರಸಾದಣ್ಣ, ಸಿಂಗಲ್ ಕ್ವೀನ್ಗೆ ಒಂದು ಗಿಫ್ಟ್ ಕೊಡಲಿ. ಆಸೆ ಪಟ್ಟವರ ಉಡುಗೊರೆನಾ ಎಂಚಿನ ಅರ್ಥ ಐಜೆಂಕ ಅತ್ತೆ. ಓ, ಇದು ಸಪೋರ್ಟಿಂಗಾ? ಓಕೆ. ಗಿಫ್ಟ್ ಕೊಡಿಸಿ. ಯಾರು ಕೊಡ್ಲಿಲ್ವ HK ಅವರೇ? ಡ್ರೀಮ್ಸ್ ಅವರೇ, ನಿಮ್ಗೆ ಎಲ್ಲರೂ ಕನೆಕ್ಟ್ ಆಗಿರ್ಬೇಕು, ಇಲ್ಲದಿದ್ರೆ ಎಲ್ಲರೂ ಕೊಡ್ತಾ ಇದ್ರು. ಇಲ್ಲಿ 3 ಜನ ಇರೋದು ನೋಡಿ. ನೀವು HK ಅವರೇ, ನೀವು ಇದು ಕರಾವಳಿ ಫ್ಯಾನ್ಸ್ ಅವರಿಗೆ ಕನೆಕ್ಟ್ ಆಗಿದ್ದೀರಾ ಹೇಳಿ ನೀವು ಫಸ್ಟ್. ನನಗೆ ಕರಾವಳಿ ಫ್ಯಾನ್ಸ್ಗೆ ಕನೆಕ್ಟ್ ಆಗಿದ್ರೆ ವಿಡಿಯೋಗೆ ಕಮೆಂಟ್ ಮಾಡಿದ್ರೆ ಅವರು ಖಂಡಿತ ಕೊಡ್ತಾರೆ, ಆಯಿತಾ? ಮತ್ತೆ ನನಗೆ ಕನೆಕ್ಟ್ ಆಗಿ ನಾನು ಮತ್ತೆ ಕೊಡ್ತೇನೆ ಲೈವ್ ಆದ. ಸಿಂಗಲ್ ಕ್ವೀನ್ ಚೆಕ್ ಮಾಡಿ, ನಿಮ್ಮ ವಾಯ್ಸ್ ಸೂಪರ್. ರಿಯಲಿ? ಯಾರ್ದು ಸಿಂಗಲ್ ಕ್ವೀನಾ? ಸಿಂಗಲ್ ಕ್ವೀನ್, ನಿಮ್ಮದು ವಾಯ್ಸ್ ಸೂಪರ್ ಅಂತೆ. ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ ನೋಡಿ, ಆಯಿತಾ? ಪ್ರಸಾದಣ್ಣ ಮೇರೆ ಕೊಡ್ತಾರೆ HK ಡ್ರೀಮ್ ವ್ಲಾಗ್ಸ್ ತರೆಗೆ. ನೋ ಅಂತ ಹೇಳ್ತಿದ್ರೆ ಆಗಿದ್ದೀನಿ ಸಿಸ್. ಆಗಿದ್ದೀರಾ? ಅವ್ರು ಮತ್ತೆ ಕೊಡ್ತಾರೆ. ಕರಾವಳಿ ಫ್ಯಾನ್ಸ್ ಅವರೇ, ಮತ್ತೆ ಇವರಿಗೆ ಯಾರಿಗೆ HK ಡ್ರೀಮ್ ಅವರಿಗೆ ರಿಟರ್ನ್ ಗಿಫ್ಟ್ ಮಾಡಿ, ಆಯಿತಾ? ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ಆಯಿತಾ? ಓಕೆ, ಮಾಡಿದರೆ ನೀವು ಕಮೆಂಟ್ ಮಾಡಿದರೆ ಕರಾವಳಿ ಅವರು ಮತ್ತೆ ರಿಟರ್ನ್ ಮಾಡ್ತಾರೆ, ಆಯಿತಾ? ಅವರು ಇನ್ನೊಂದು ಬೇರೆ ಐಡಿಯಲ್ಲಿ ಇದ್ದಾರೆ ಈಗ. ಇಲ್ಲಿ ಕರಾವಳಿಯವರು ಕುಡ್ಲ ಐಡಿಯಲ್ಲಿ ಇಲ್ಲಿದ್ದಾರೆ. ಇಲ್ವಾ? ನಮ್ಮ ಊರಲ್ಲಿ ವಧು ಎಲ್ಲ ಇಲ್ಲ, ಅಂಗಡಿಯಲ್ಲಿ ಮಧು ಮಾತ್ರ ಉಂಟು. ಎಲ್ಲಿ ಸ್ಕಿಪ್ ಆಯ್ತಾ? ಎಲ್ಲಿ ಉಂಟು ಸ್ಕಿಪ್ ಆದದ್ದು? ಅದು ಅತ್ತೆ ಮೈ ನಮ್ ಟಿವಿ, ಮೈ ಫಾದರ್ ನಮ್ ಈಸ್ ಬಿಗ್ ಟಿವಿ, ಮೈ ಮದರ್ ಈಸ್ ನಮ್ ಸಣ್ಣ ಟಿವಿ. ಸಾಕ ಡೀಟೇಲ್ ಅತಿ? ಎಂಥ ಡೀಟೇಲ್ ಅದು? ಭಯಂಕರ ಡೀಟೇಲ್ ಉಂಟು. ಇದಕ್ಕೆ ಎಲ್ಲಿ ಕೂಡ ಓದು ಸಿಕ್ಕುದಿಲ್ಲವಾ ಈ ಡೀಟೇಲ್ಗೆ? ಇದು ಯಾವ ಡೀಟೇಲ್ ಅದು? ಅತ್ತೆ, ನಾನು ಮೆಸೇಜ್ ಓದುತ್ತಿಲ್ಲ, ನಾನು ಹೋಗ್ತೀನಿ. ಓದಿದ್ದಲ್ಲವ ಈಗ? ಅದು ಬಿಗ್ ಟಿವಿ, ಸಣ್ಣ ಟಿವಿ, ಚಿಕ್ಕ ಟಿವಿ ಎಲ್ಲ ಓದಿದ್ದೇನಲ್ಲ ನಾ. ಇನ್ನು ಎಂತ ಗಿಫ್ಟ್? ನನ್ನ ಸ್ಕಿಪ್ ಅದೇ ಓದಿದ್ದೇನೆ. ಸಣ್ಣ ಟಿವಿ, ದೊಡ್ಡ ಟಿವಿ, ಬಿಗ್ ಟಿವಿ ಅದೆಲ್ಲ. ಅದು ಎಂತ ಡೀಟೇಲ್ಸ್ ಅದು? ಅದು ಡೀಟೇಲ್ಸ್ಗೆ ಯಾರು ಟಿವಿಯನ್ನು ತಂದು ಕೊಡ್ತಾರೆ? ಬೇಕಾದರೆ LED ಟಿವಿ ಕೊಡ್ತಾರೆ ನಿಮಗೆ. ದಾದೆ ಪ್ರಸಾದನ ಮೆಸೇಜ್ ಡಿಲೀಟ್ ಆಂಡ್ ಪ್ರಸಾದನ್ನ ಏನಾಯಿತು? ಇನ್ನೊಂದು 5 ನಿಮಿಷ ಮಾತ್ರ ನಾನಿರೋದು. ಎಲ್ಲರೊಂದು ಕಮೆಂಟ್ ಹಾಕಿರ ಪರಪ್ಪ, ಸ್ಪೀಡ್ ಕಮೆಂಟ್ ಹಾಕಿ, ಸ್ಪೀಡ್ ಕಮೆಂಟ್. ಸಿಂಗಲ್ ಕ್ವೀನ್ ಡನ್ ಅಂತ ಹೇಳಿದೆ. ಓಕೆ, ಅವರು ಕೂಡ ನಿಮಗೆ ಕೊಟ್ಟಿದ್ದಾರೆ ಅಂತೆ. ಪ್ರಸಾದನ HK ಡ್ರೀಮ್ ದರೆ ಕೊಡ್ತಾರಾ ಗಿಫ್ಟ್? ಪಲ್ನೆ ಒಂದು SCಜಿನ ನೋ ಪಲ್ನೆ HK ಡ್ರೀಮ್ ದರೆ ಕೊಡ್ತಾರಲ್ಲ. ಮತ್ತೆ HK ಡ್ರೀಮ್ ಕೊರಿಯರೇ ಪ್ರಸಾದಣ್ಣ? HK ಡ್ರೀಮ್ ದಾರುಲ್ಲೇರೇ ಕೊರಿಯರೇ ಗಿಫ್ಟ್ ಒಂಜಿ ಕೊರ್ತು ಬುಳ್ಳೆ. ಪ್ಲೀಸ್ ಯಾರಾದರೂ ಗಿಫ್ಟ್ ಕೊಡಿ, ವಾಪಸ್ ಕೊಡಿ, ಗಿಫ್ಟ್ ಕೊಡಿ, ವಾಪಸ್ ಕೊಡಿ. ಗಿಫ್ಟ್ ಕೊಟ್ಟವರು ಇದು ಕೆಲವು ಇದು ಹುಡುಗರದ್ದು ಫೋಟೋ ಉಂಟು, ಹುಡುಗಿ ಇಲ್ಲ, ಹುಡುಗಿಯೇ ಸಿಕ್ಕುದಿಲ್ಲ, ಗೊತ್ತುಂಟಾ? ಹಾಗೆ ನನ್ನ ಅಪ್ಪ ಹೇಳಿದರೆ ಹುಡುಕ್ತಾರೆ, ಗೊತ್ತುಂಟಾ? ನೀನು ಫೋಟೋ ಡೀಟೇಲ್ಸ್ ಎಲ್ಲ ಬೇಕಲ್ಲ, ನೀ ಎಂತ ಇದೆಲ್ಲ ಬೇಕು. ಇದು ಇಲ್ಲಿ ಒಟ್ರಾಸಿ ಅದು ಕೊಡೋದಿಲ್ಲ.
TV 17 ಅತ್ತೆ ಅಂತ ಹೇಳ್ತಾ. ಅಯ್ಯೋ ಎಂತ 17. ಅತ್ತೆ 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 ಎಲ್ಲ ಸ್ಪೀಡ್ ಕಮೆಂಟ್ ಹಾಕಿ ಒಮ್ಮೆ, ನಾನು ಮತ್ತೆ ಲೈವ್ ಎಂಡ್ ಮಾಡ್ತೇನೆ. ಓಕೆ, ಪ್ರಸನ್ನ ಇದ್ದೀರಾ? ಪ್ರಸನ್ನ TV 17 HK ಎಸ್ ಆ್ಯಂಡ್ HKಗೆ ಅಂತ HKಗೆ ಕೊಟ್ಟಿದ್ದಾರಂತೆ ಪ್ರಸಾದನ್ನ. ಆಯ್ತಾ HK ಅವರೇ, ಪ್ರಸಾದ್ ಫೋಟೋಗ್ರಫಿ ಅವರು ನಿಮಗೆ ಕೊಟ್ಟಿದ್ದಾರಂತೆ, ನೋಡಿ ಆಯ್ತಾ. ಮತ್ತೆ ಅವರಿಗೆ ರಿಟರ್ನ್ ಮಾಡಿ. TV ಕೊಡೋದಿಲ್ಲಲ್ಲ ಯಾರಿಗೆ ಕೂಡ ಗಿಫ್ಟ್. ಸಂಧ್ಯಾ ಶರದವ್ರು ಬಂದರು, ಹಲೋ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಸಿಸ್, ನೀವು ಅತ್ತೆ TC ಎಂತ TCಯಾ? ಟೇಕ್ ಕೇರಾ TC ಅಂದರೆ? ಓಕೆ ಅತ್ತೆ, ಓಕೆ ಓಕೆ, ಟೇಕ್ ಕೇರ್ ಓಕೆ. ಎಲ್ಲರೂ ಸ್ಪೀಡ್ ಕಮೆಂಟ್ ಹಾಕಿ. ಸಂಧ್ಯಾ ಅತ್ತೆ ಹಾಯ್. ಗಂಧರ್ವದ ರಾಣಿ 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 ನಿನ್ನ ಎಂದು ಮೆಚ್ಚಿದೆ ನಾನು. ಸಂಧ್ಯಾ ಅತ್ತೆ ಹೋದ್ರಾ? ಸಂಧ್ಯಾ HK ಡ್ರೀಮ್ ದಾರೆ ಕನೆಕ್ಟ್ ಆತಾನೆ. ಓ ಸಂಧ್ಯಾ, HK ಡ್ರೀಮ್ ಸರ್ ಉಳ್ಳಿಲ್ಲ ರೇ ಕನೆಕ್ಟ್ ಆತಿದ್ರೆ ಹಾಲು ಒಂಚೂರು. ಓ ಸಂಧ್ಯಾ ಅವರೇ ಇದ್ದೀರಾ? ಯಾರಿದ್ದೀರಾ ಕಮೆಂಟ್ ಹಾಕಿ. ಸಂಧ್ಯಾ ಉಳ್ಳನಾ? HK ಡ್ರೀಮ್ ಸರಿ ಕನೆಕ್ಟ್ ಅಲ್ಲ ಸಂಧ್ಯಾ? ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮೆಸೇಜ್ ನೋಡಿ, ನನಗೆ ಮೆಸೇಜೇ ಇದು ಬರುವುದಿಲ್ಲ. TV ಆಯ್ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಂಗೀತ ಅವರ ಡ್ಯಾನ್ಸ್ 25 ಯಾರು ನೋಡಿ TV ನಂದು ಇದು ಚಾನಲ್ಗೆ ಹೋಗಿ 25th ವಿಡಿಯೋ ಉಂಟು ನಂದು ಡ್ಯಾನ್ಸ್. ಇದು ನಾನು ಡ್ಯಾನ್ಸ್ ಮಾಡಿದ್ದು ಇದೆ ವಿಡಿಯೋ, ಅದನ್ನು ನೋಡಾಯ್ತಾ. ನಮ್ಮದು ಮಹಿಳಾ ಸಮಿತಿದ್ದು ಫಂಕ್ಷನ್ಗೆ ನಾವು ಡ್ಯಾನ್ಸ್ ಮಾಡಿದ್ದೇವೆ, ನೋಡಾಯ್ತಾ. ನೋಡಿ ಹೇಳಾಯ್ತಾ ಹೇಗಿದೆ ಅಂತ. ಕೊಡಿ ಸಂಧ್ಯಾ, HK ಡ್ರೀಮ್ ಸರಿಗೆ ಗಿಫ್ಟ್ ಕೊಡ್ದೆ ಸಂಧ್ಯಾ. ಉಳ್ಳನ ಸಂಧ್ಯಾ ಟೀಚರ್ ಈರ್ನ ಡ್ಯಾನ್ಸ್ ಸೂಪರ್ ಬರೋದಿಲ್ಲ. ಅಯ್ಯೋ ಈ ಸಂಧ್ಯಾ ಹೆಜ್ಜಲ್ಲಿ ನಿನ್ನದು ಆಯ್ತಾ ಕಾಫಿ? ಸಂಧ್ಯಾ ಕೇಳು ಡ್ಯಾನ್ ಪನ್ಯ HK ದರೆ ಗಿಫ್ಟ್ ಕೊಡ್ತಾನಾ? HK ಡ್ರೀಮ್ಸ್ ಲಾಗ್ ದರೆಗೆ ಗೊರ್ತು ಕೊರ್ದೆ ನೋಡ್ತೀನಿ ಅತ್ತೆ. ನೋಡಾಯ್ತಾ, ಮತ್ತೆ ಹೇಳು ಹೇಗಿದೆ ಅಂತ. ಈ ಪ್ರಸಾದನ್ನ ಇಲ್ಲದಿದ್ರೆ ಬಿಡುವುದಿಲ್ಲವಾ? ಪ್ರಸಾದನ ನೋಡಿ ಬಂದ್ರು ನೆಗಡ್ತಾ ಇದ್ದಾರೆ ಈಗ. ಪ್ರಸಾದನ ನೋಡಿ ನೆಗಡ್ದು, ಅದನ್ನು ನೋಡಿ ನೆಗಡ್ದು. ಚೆಕ್ ಮಾಡಿ ಅಂತ ಹೇಳಿದೆ. HK ಅವರೇ ನಿಮಗೆ ಕೊಟ್ಟಿದ್ದಾರಂತೆ ಪ್ರಸಾದನ್ನ, ನೋಡಿ ಚೆಕ್ ಮಾಡಿ ಆಯ್ತಾ. ಮತ್ತೆ ಚೆಕ್ ಮಾಡಿ ಅವರಿಗೆ ರಿಟರ್ನ್ ಮಾಡಿ ಆಯ್ತಾ. ಕಾಫಿ ಕುಡಿಯಲ್ಲ ಸಂಧ್ಯಾ ಅತ್ತೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಮಾಮಿ ಅಂತ ಹೇಳ್ತಾ ಬರ್ತಿದ್ರ, ಈಗ ಮಾಮಿಯ ಇಲ್ಲ. ಮಾಮಿನ ಲೈವಿಗೆ ಬರುದಿಲ್ಲ ಅವರು. ಬೂಸ್ಟ್ ಕುಡಿತೀನಿ ಅತ್ತೆ ಏನಾರ ಪಾತೇರುಜಾರು ದಾನೆಗೆ ದಾನಿದೆ ಪಾತೇರುಜಾರು. ಸಂಧ್ಯಾ ಅವರೇ ಯಾಕೆ ಮಾತಾಡುದಿಲ್ಲ? ಥ್ಯಾಂಕ್ ಯು ಹೇಳಿ ಪ್ರಸಾದ್ ಅವರ ಹತ್ರ. ಅರೆಗೀರ್ನ ಮೆಸೇಜ್ ಶೋಭಾ ಪೂಜಾಂದಿಯೇ ಸಪೋರ್ಟ್ ಅಲ್ಲಿ ಇದ್ದಾರೆ ಸಂಧ್ಯಾ ಟೀಚರ್. ದಾದಾಂಡ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ನೀವು ಅವರ ಲೈವಿಗೆ ಹೋಗುದಿಲ್ವಲ್ಲ ಪ್ರಸಾದನ್ನ? ಹಾಗೆ ಅವರ 10 ಗಂಟೆಗೆ ಲೈವ್ ಉಂಟು ಸಂಜೆ, ನೀವು ಹೋಗುದಿಲ್ಲಲ್ಲ, ಅದಕ್ಕೆ ನೀವು ಲೈವಿಗೆ ಹೋಗ್ಬೇಕಲ್ಲ. ಅವರ ಲೈವಿಗೆ ಬಂದವರ ಹತ್ರ ಮಾತಾಡ್ತಾರೆ ಅವರು, ಹಾಗೆ ಅವರು. ಟೀಚರ್ ಕೋಪ. ಓ ಕೋಪ. ಅತ್ತೆ ವಿಡಿಯೋ ನೇಮೇಲಿ ಪಡ್ಡಾಯಿ ಗಂಗೆಡು ಪೇರು ದೋಕುಳಿ ಹಾಡಿಗೆ ಡ್ಯಾನ್ಸ್ ನೃತ್ಯ, ಸುಂದರವಾದ ನೃತ್ಯ. ಪಡ್ಡಾಯಿ ಗಂಗೆಡು ಸಾಂಗಿಗೆ
ನೃತ್ಯ. ತುಂಬ ಕೆಳಗೆ ಉಂಟಾಯ್ತಾ, ಇದು ವಿಡಿಯೋ ಸ್ಕಿಪ್ ಮಾಡಿ 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 ನೋಡ್ಕೊಂಡು ಹೋಗು. ಅರ್ಥ ಆಗಿಲ್ಲತ್ತೆ. ಅದು ಪದ್ಯದ ಹೆಸರು ಎಂತ ಗೊತ್ತುಂಟ, ಪಡ್ಡಾಯಿ ಗಂಗೆಡು ಅಂತ, ತುಳು ಪದ್ಯ. ತುಳು ಪದ್ಯಗೆ ಒಂದು ಸುಂದರವಾದ ನೃತ್ಯ ಹಾಗೆ ಕೊಟ್ಟಿದ್ದೇನೆ ಹೆಡ್ಡಿಂಗ್, ಆಯ್ತಾ? ನೋಡು. ಮತ್ತೆ ಮೂವರು ಮಾಡಿದ್ದೇವೆ, ಒಬ್ಬಳಲ್ಲ, ಮೂವರು ಮಾಡಿದ್ದೇವೆ ಒಟ್ಟಿಗೆ. 3 ಜನ ಇದ್ದೇವೆ, ಒಂದೇ ಥರದ ಡ್ರೆಸ್ ಹಾಕಿ ಸ್ಟೇಜಲ್ಲಿ ಮಾಡಿದ್ದು. ಇಲ್ಲದಿದ್ದರೆ ಈ ಪ್ರಸಾದನ ಬಿಡುವುದಿಲ್ಲ ಈಗ. ಪ್ರಸನ್ನ ಸಪೋರ್ಟಿಂಗ್ ಮೆಸೇಜ್ ಪಾಡಲಿ, ಒಂದು ಸ್ಪೀಡ್ ಮೆಸೇಜ್ ಪಾಡಲಿ. ಇಡ್ಡುಂಡತೆ ಕೆಲವು ಪಾಡಲಿ ತುಕ. ನಾನು ತೂತೆ ಕಡೆ ಏನಲ್ಲ ಇವಡು ಪುಟ 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 ಪಾಡ ನಿಂತಾರೆ ಏನು ಬೇಕ ಲೈವ್ ಎಂಡ್ ಮಲ್ಪೆ. ಅರ್ಥ ಆಗಿಲ್ಲ ಅತ್ತೆ. TV17 ನೀನು ನನ್ನ ಚಾನಲ್ಗೆ ಹೋಗು, ಅಲ್ಲಿ 25 ಕೆಳಗಿನ ಇದು ಮೇಲೆಯಿಂದಲ್ಲ, ಫಸ್ಟಿದು ವಿಡಿಯೋ ಅಲ್ಲ, ಫಸ್ಟಿಗೆ ಬರ್ದು ಅದಲ್ಲ, ವಿಡಿಯೋಗೆ ಹೋಗು. ಫಸ್ಟಿದು ಬರ್ದು ಅದಲ್ಲ, ಕೆಳಗಿನಿಂದ ನೋಡ್ಕೊಂಡು ಬಾ ವಿಡಿಯೋ, ಅಲ್ಲಿ ಇರ್ತದೆ ಒಂದು ಡ್ಯಾನ್ಸ್ ಉಂಟು, ಡ್ಯಾನ್ಸ್ ಅದನ್ನು ನೋಡು. ಇಷ್ಟೊತ್ತು ಮಾಡಿ ಓಕೆ ಅದು ಗೊತ್ತುಂಟಾ 17 ಇಷ್ಟೊತ್ತು ಮಾಡಿದ ಜೋಕ್ ಅಂತ. ಅಲ್ಲ, ನಾನು ಹುಡುಕ್ಲಿಕ್ಕೆ ಉಂಟ, ನೀನು ಮದುವೆ ಆಗ್ಲಿಕ್ಕೆ ಉಂಟಾ ಇಲ್ಲಿ ಬಂದು? ಸುಮ್ಮನೆ ಅದೆಲ್ಲ ನಿನ್ನ ಅಪ್ಪ ಅಮ್ಮ ಹುಡುಕುದಿಲ್ವಾ ಅಲ್ವಾ? ಇಲ್ಲಪ್ಪ ಮಾತಾಡಬೇಡ ಅಂತ ಹೇಳ್ತೇನೆ ಆಯ್ತಾ. ಇದರಲ್ಲಿ ಅದೇ ಹಾಗೇನಿಲ್ಲ, ಅದು ಜೋಕಲ್ಲಿ ಹೋಯ್ತಲ್ಲ ಆಯ್ತಾ. ಅದು ಕುಶಾಲಲ್ಲಿ ಹೋಯ್ತಲ್ಲ, ಅತ್ತೆ ವಧು ಹುಡುಕಿ ಅಂತ ಅಷ್ಟೆಲ್ಲ, ಮತ್ತೆಂತ ಇಲ್ಲವ, ತಪ್ಪಿಲ್ಲ ಅದರಲ್ಲಿ, ತಪ್ಪಿಲ್ಲ. ಮತ್ತೆ ನೀನು ಎಂತ ಬೇರೆ ಬೇರೆ ಮಾತಾಡಲಿಲ್ಲಲ್ಲ, ಅಷ್ಟೇ ಅಲ್ಲ, ಅಷ್ಟಕ್ಕೆ ಅದರಲ್ಲಿ ಏನು ತಪ್ಪಿಲ್ಲ ಹಾಗೆ. ಓಕೆ, ಡೋಂಟ್ ವರಿ. ನಾನು ಆಗದಿಂದ ಎಲ್ಲರ ಹತ್ರ ಹೇಳ್ತೇನೆ, ಸ್ಪೀಡ್ ಕಮೆಂಟ್ ಹಾಕಿ. ಯಾರು ಒಬ್ರು ಹಾಕುದಿಲ್ಲ. ಯಾಕೆ ಹಾಕುದಿಲ್ಲ? ಸಂಧ್ಯಾ ಉಲ್ಲನಾ? ಓಕೆ, ನೋಡ್ತೀನಿ. ಆಯ್ತಾಯ್ತು, ನೋಡಾಯ್ತಾ, ನೋಡಿ ಮತ್ತೆ ಹೇಳು. ನಾಳೆ ಲೈವಿಗೆ ಬರ್ತೀಯಲ್ಲ ಕಾಂಡೆ, ಬೆಳಿಗ್ಗೆ ನನಗೆ ಕಾಂಡೆ ಅಂತ ಬರೋದ, ತುಳು ಅಂತ ಮಾತಾಡೋದು. ಕಾಂಡೆ ಅಂದರೆ ಬೆಳಿಗ್ಗೆಗೆ ಕಾಂಡೆ ಹೇಳೋದು, ಆಯ್ತಾ? ಅದೊಂದು ನಿಂಗೆ ಹೇಳಿಕೊಟ್ಟಿದ್ದೇನೆ ನೋಡು. ಓಕೆ, ಬಾಯ್ ಬಾಯ್. ಲೈವ್ ಎಂಡ್ ಮಾಡ್ತಾ ಇದ್ದೇನೆ. ಲೈವ್ಗೆ ಬಂದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಲೈವನ್ನು ಎಂಡ್ ಮಾಡುತ್ತೇನೆ. ನಾಳೆ ಎಲ್ಲರೂ ಬೆಳಿಗ್ಗೆ 8 ಗಂಟೆಗೆ ಬಂದು ಲೈವಿಗೆ ಜಾಯಿನ್ ಆಗಿ ಅಂತ ಕೇಳಿಕೊಳ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್ ಎವ್ರಿವನ್, ಬಾಯ್ ಎಲ್ಲರಿಗೂ, ಬಾಯ್ ಆಲ್. ಥ್ಯಾಂಕ್ ಯು ಸೋ ಮಚ್ ಅತ್ತೆ, ಟೇಕ್ ಕೇರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು TV, ಥ್ಯಾಂಕ್ ಯು ಸೋ